ರಾಕ್ಷಸ ಕುಲೋದ್ಧಾರಕ ಭಕಾರ ಭಯ ಹುಟ್ಟಿಸುವಂತಹ ಸ್ಥಳನ ಮಾರ್ಗಿತ ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಧನುದೇವಿ ಒಬ್ಬ ಆಕೆ. ಅವರ ಪುಣ್ಯಗರ್ಭದ ಮೂಲಕ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು ಶುಂಭ ನಿಶುಂಭರು. ಎಡವೆಯಲ್ಲೇ ಯೋಗ್ಯರಾದ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಸಾರವಾಗಿ ವಿದ್ಯಾರ್ಜನೆಯನ್ನು ಪೂರ್ಣಗೊಳಿಸಿ ಪ್ರಾಯ ಪ್ರಬುದ್ಧರಾದ ಬಳಿಕ ಈ ಶೋಣಿತ ಪಟ್ಟವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಮ್ಮದಾದಂತಹ ಕೀರ್ತಿ ಪತಾಕೆಯನ್ನು ಎಲ್ಲೆಡೆ ಪಸರಿಸಬೇಕೆಂಬ ಉದ್ದೇಶವನ್ನಿರಿಸಿ ನಾವು ಕೈಗೊಂಡ ಘನ ಕಾರ್ಯ ಎಂಬುದಾಗಿ ಲೋಕ ಕೊಂಡಾಡುತ್ತಾ ಇದೆ. ಜಗಜಟ್ಟಿಗಳು ಕೂಡ ಅಣ್ಣ ಎಲ್ಲವೂ ಇದೆ ನಮ್ಮಲ್ಲಿ. ದೈವ ಬಲದ ಕೊರತೆ ಇದ್ದ ಕಾರಣ ನೇರವಾಗಿ ಕಾಂತಾರವನ್ನು ಸೇರಿಕೊಂಡು ನಮ್ಮ ದೇವರನ್ನು ಒಲಿಸಿ ಬೇಕಾದಂತಹ ವರವನ್ನು ಪಡೆದಿದ್ದೇವೆ. ಹರಿಹರರಿಂದ ಮರಣವೇ ಇಲ್ಲ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ಆಮೇಲೆ ಮಾಡಿದ ನಾವು ಸಾಧನೆ ಏನು? ನೇರ ಮಾಡುವ ಮತಾಳ ಲೋಕಕ್ಕೆ ಹೋಗಿ ಮೃಗಾದಿಗಳ ಹೆಣೆಯನ್ನು ಮೆಟ್ಟಿ ಅಲ್ಲಿ ಅಧಿಕಾರ ಸ್ಥಾಪನೆ ಆಗಿದೆ. ಆಮೇಲೆ ಭೂಮಂಡಲವನ್ನು ಪ್ರದಕ್ಷಿಣೆ ಬಂದು ವೀರರನ್ನೆಲ್ಲ ಸೋಲಿಸಿ ಹಬ್ಬ ಕಾಣಿಕೆಗೆ ನಿನ್ನ ಕಾಲ ಬುಡಕ್ಕೆ ನಿಂತಿದ್ದಾರೆ. ಇಷ್ಟು ಮಾತ್ರ ಅಲ್ಲ ಅಣ್ಣ, ಇಷ್ಟಾದರೆ ಸಾಕೆ. ಇನ್ನು ಉಳಿದಿದೆ ಒಂದು ಲೋಕ, ಅದುವೇ ಲೋಕ. ನಮ್ಮ ಕಿರಿಯ ಮಕ್ಕಳಂತಹ ದೇವತೆಗಳು ಮತದಿಂದ ಮೆರೆಯುತ್ತಾ ಇದ್ದಾರೆ. ಅವರ ಮತವನ್ನು ಅಡಗಿಸಿ ಪೀಠವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು. ಆಯುಧವನ್ನು ಹಿಡಿದು
ಎಂದು ಬೆಳೆದರಿದ್ದಾಡಿ ನಾಲ್ಕದ ಪೀಠ ಸ್ಥಿರವಾಯಿತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞ ಹೋಮ ಹವನ ಅರ್ಪಣ ತರ್ಪಣ ಎಲ್ಲ ಶುಂಭಾರ್ಪಣವಾಗಬೇಕು. ತಪ್ಪಿ ನಡೆದರೆ ಅಂಥವರಿಗೆ ಕಠಿಣ ಶಿಕ್ಷೆ. ಸೂರ್ಯಚಂದ್ರ ಸಂಚಾರ ನಮ್ಮ ಅಪ್ಪಣೆ ಇಲ್ಲದೆ ನಡೆಯಬಾರದು. ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ಪರಿಹಾರ ಅಗತ್ಯ. ಹೀಗೆ ಬಾ ಹೀಗೆ ಅಯ್ಯೋ, ದೇವಲೋಕ ರಾಕ್ಷಸರ ಪಾಲಾಯಿತಲ್ಲ. ಅವರ ಉಪಟಳ ದಿನೇ ದಿನೇ ಹೆಚ್ಚಾಗುತ್ತಾ ಇದೆ. ಏನು ಮಾಡೋಣ ಎಂದು ಆಲೋಚಿಸಿದಾಗ ಈ ಹಿಂದೆ ಮೈಷಾಕ್ಯ ದಾನವ ಬಂದಿದ್ದ. ಅವನನ್ನು ಕೊಲ್ಲುವುದಕ್ಕೆ ಅಮ್ಮನೆ ಬಂದಿದ್ದಳು. ಆಗ ಹೇಳಿದಂತಹ ಒಂದು ಮಾತು, ಕಷ್ಟ ಬಂದಾಗ ತುಹಿನಾದ್ರಿಗೆ ಬಂದು ನನ್ನನ್ನು ಪ್ರಾರ್ಥಿಸು ಎಂಬುದಾಗಿ. ದೇವತೆಗಳನ್ನು ಸೇರಿಕೊಂಡು ತುಹಿನಾದ್ರಿಗೆ ಬಂದಿದ್ದೇನೆ. ಅಮ್ಮನನ್ನು ಸ್ಮರಿಸುತ್ತೇನೆ. ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ
ನಿನ್ನ ಪಾದ ಪೂಜೆಯನ್ನು ಮಾಡುತ್ತಾ ಇದ್ದಾನೆ. ಓ ರಾಜರಾಜೇಶ್ವರಿ ರಕ್ಷಿಸುತ್ತಾನೆ. ಯಾಕಪ್ಪ ಕುಳ ಮನು ಅದು ಸೋಲಿಸಿ ನಾಗವ ನಾಳುತ್ತಿರಲು ಕಾಲ ಕಟ್ಟಿದೆನು. ಎಳಯ್ಯ ಸುರಪಾಲ, ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷರನ್ನು ವಧಿಸಿ ನಾಗದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹೌದಮ್ಮ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ಇನ್ನ ಮುಖ ಇಂದು ದಿಶಾ ಕಮಲದಂತೆ ಬಾಡಿ ಹೋಗಿದೆ ಅಲ್ಲ. ಯಾರಿಂದ ಕಷ್ಟ ಬಂತು ಮಗನೇ ಹೇಳು ನನ್ನಲ್ಲಿ. ತಾಯೇ ಏನಾಯ್ತು ಕಂದ? ಕರುಣಾಂಗವೇ ಜಗದಾದಿ ಮಾಯೆ. ನಿನ್ನಾಜ್ಞೆಯಲ್ಲಿ ಬಿಡುಗಡೆ ಕಳದಿಂದ ಬಂದ ಬಡುವದಾಯ್ತು. ಹೌದಮ್ಮ. ನಿನ್ನಗಿಸುವುದೇನು ತಾಯೇ? ಅಮ್ಮ, ಸುರೇಶ ಬಂದಂತಹ ಕಷ್ಟವನ್ನು ಏನೆಂದು ಹೇಳಲಿ ಅಮ್ಮ. ಏನಾಯ್ತಪ್ಪ? ಈ ಹಿಂದೆ ಬಂದ ಮಹಿಷಾಕ್ಯನಿಗಿಂತಲೂ ಬಲಶಾಲಿಯಾದಂತಹ ಶುಂಭನಿಶುಂಭರು ದೇವಲೋಕಕ್ಕೆ ದಾಳಿಯನ್ನು ಮಾಡಿದರಮ್ಮ. ಪರಿಣಾಮ ದೇವತೆಗಳೆಲ್ಲ ಸೋತಿದ್ದಾರಮ್ಮ. ಹೌದೇ? ರಕ್ಷಿಸು ತಾಯೇ. ಕಿರಿದು ಸಮಯದಿ ತರಿದು ಪೊರೆಯುವನು ನಿಮ್ಮನು ಮರೆಯ ಮಾತಲ್ಲ. ನಮ್ಮಪ್ಪ ಕರುಣಿಸುದಲ ಭಯವನ್ನು ಬರಿದಳು. ಸುರೇಶ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಆ ಕಿರಿದ ಸಮಯ ನಾವು ಏನು ಮಾಡಲಿ ಅಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಂಡು ಒಬ್ಬೊಬ್ಬ ಖಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ನೀವೆಲ್ಲರೂ ಕಾಣಬೇಕು. ಹೋಗಿ ಮಕ್ಕಳೇ ನಿಶ್ಚಿಂತರಾಗಿ. ಸಿಲುಕಿಸಿ ತನುಜರೆಲ್ಲರ ಸುಲಭವೆಂದರೆ ತನ್ನ ಮನದೊಳಗೆ ಎಂದು ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ದೈತ್ಯ ದೈತ್ಯ ವೃತ್ತವ ಮೋಹಿಸಿ ತರಿಯೇ ಸುಂದರಾಂಗವ ತಳೆದಳೆದಳು ಕೌಶಿಕೆಯವಾಗಿ ಸುಂದರಾಂಗವ ತಳೆದಳೆದಳು ಕೌಶಿಕೆಯವಾಗಿ ನಿಂತಾಳಾಡವೆ ವಾಗದಂಬವನದೊಳಡು. ಎಂದು ಯೋಚಿಸಿ ಮಹಾಮಾಯೆ ಅಲ್ವಸು ಮನಸ್ಸರಿಗೆ ಧೈರ್ಯದ ಮಾತನ್ನ ರುಹಿ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚಿಸಬೇಕು. ಜಗನ್ಮಾತೆಯಾದಂತಹ ನನಗೆ ಯೋಚಿಸುವಂತಹ ಪ್ರಮೇಯವನ್ನು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ನನ್ನ ಮಗನ ಅಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ.
ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವುದು ಯಾರು ಇಲ್ವಂತೆ. ಶುಂಭನ ಪಕ್ಷದವರಿಗೆ ಹುಣ್ಣಿನ ಆಸೆ ಉಂಟೆ, ಇವರಿಗೆ ಮಣ್ಣಿನ ಆಸೆ ಉಂಟೆ? ಇಲ್ಲ. ಅಸುರರಿಗೆ ಆಸೆ ಎನ್ನುವುದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ಆಮಂತ್ರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಯೋಚಿಸಿದ್ದು ಮಾತ್ರ. ಆಹಾ, ಕನಕದು ಯಾರು ಕಾಣ್ತಾ ಉಂಟು, ಯಾರು ಬಿಡುತ್ತೇನೆ. ಎಲ್ಲವ ಭಂಡರಿಸಿ ಹೋಗಿದ್ದು
ಮನೋವೇಗ ಬ್ರಹ್ಮಚಾರಿ ವೃದ್ಧ ಆದರೆ ಕೇಳದೆ ಕೊಟ್ಟದ್ಯಾರು? ಸದೈ ಭಗವಂತ
ಕದಂ ಬರುತ್ತದೆ ಕಲರು ಮಗವು ಧವನು ಬೆಳೆದಲೆ ಹೇಗೆ ಬೇಟೆ ಭರ್ಜರಿ ಬೇಟೆ. ಬರ್ತೀನಿ ಬೇಟೆ ಏನನ್ನು ತಿಂದ ಏನನ್ನು ತಂದೆ ಹೇಳು ಎಂತದು ವಾಕರಿಕೆ ತಿಂದದ್ದು ಹೆಚ್ಚಾಯ್ತಲ್ಲ, ತಿಂದದ್ದು ಹೆಚ್ಚಾಯ್ತು. ಅದಕ್ಕೆ ಹೇಳುವುದು ಮೊದಲೇ ಯೋಚನೆ ಮಾಡಬೇಕು ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು ಧರ್ಮಕ್ಕೆ ಸಿಕ್ಕಿದ್ರೆ ಹೆಚ್ಚು ತಗೊಂಡ್ರೆ ಆಗುವುದು ಇದೆ ಹೌದಣ್ಣ. ಏ ಅಣ್ಣ, ಓ. ನಾನೊಂದು ತೀರ ನೀನೊಂದು ತೀರವಾಗಿ ಹೋದವರು ಹ. ಅಣ್ಣ. ಹ. ನಾನು ಹೋದಂತಹ ದಾರಿಯಲ್ಲಿ ಹ. ಹರಿಣ ಒಂದನ್ನು ಕಂಡೆ. ಹ. ಹರಿಣ ಕೋಡನ್ನು ಹಿಡಿದೆ. ಹ. ಗರಗರನೆ ತಿರುಗಿಸಿದೆ. ಹ. ನೆಲಕ್ಕೆ ಅಪ್ಪಳಿಸಿದೆ. ರುಂಡ ಬೇರೆ ಮುಂಡ ಬೇರೆ. ಹ. ನೆತ್ತರನ್ನು ಕುಡಿದೆ. ಹ. ಮಾಂಸವನ್ನು ತಿಂದೆ. ಹ. ಎಲುಬುಗಳನ್ನು ಜಗಿದೆ. ಹ. ಅಣ್ಣ, ಓ. ಹೊಟ್ಟೆ ತುಂಬಲಿಲ್ಲ. ಹ. ಮುಂದಕ್ಕೆ ಹೋದೆ. ಹ. ಅಲ್ಲಿ ಕಾಣಿಸಿದೊಂದು ಶಶಗಳ ಗುಂಪು. ಹ. ಸಣ್ಣ 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 ಮೊಲ. ಹ. ಹೌದಣ್ಣ, ಹ. ಯಾವುದನ್ನು ಬಿಡ್ಲಿಲ್ಲ. ಒಮ್ಮೆಗೆ ಎಲ್ಲವನ್ನು ಗಬಕ್ಕ ಎಲ್ಲವನ್ನು ಹಿಡಿದೆ ಅಣ್ಣ. ಹ. ಒಂದೊಂದನ್ನೇ ಹ. ಬಾಲದಲ್ಲಿ ಹಿಡಿದೆ, ಹೊಡೆದೆ, ಹ. ಹಿಡಿದೆ, ಹ. ಹೊಡೆದೆ, ಹ. ಹಿಡಿದೆ, ಹ. ಹೊಡೆದೆ. ಹ. ಎಲ್ಲವೂ ಸತ್ತೇ ಹೋಯಿತು. ಹ. ಬಾಲದಲ್ಲಿ ಹೊಡೆದಂತಹ ಪರಿಣಾಮ ಹ. ಹೊಟ್ಟೆಯಲ್ಲಿದ್ದಂತಹ ಮಾಂಸವೆಲ್ಲವೂ ಬಾಯಿಯಿಂದ ಹೊರಗೆ. ಹ. ಹೌದಣ್ಣ, ಓ. ಮಾಂಸವೆಲ್ಲವನ್ನು ಮಿಶ್ರಣ ಮಾಡಿದೆ. ಹ. ಗುಳುಂ ನುಂಗಿದೆ. ಹ. ಆಮೇಲೆ ಉಳಿದದ್ದು ಚರ್ಮ. ಹ. ನನಗಿರುವುದು ನೀನೊಬ್ಬರೇ ಅಣ್ಣ. ಹ. ಅದನ್ನೆಲ್ಲ ನಿನಗೆ ಹಿಡಿದುಕೊಂಡು ಬಂದಿದ್ದೆ. ಒಳ್ಳೆಯದಾಯ್ತು ಚರ್ಮ ಎಂತದಿಕ್ಕೋ ನಿನಗೆ ತಿನ್ನಲಿಕ್ಕೆ- ಬೇಡ ನಿನ್ನ ಚರ್ಮದ ಕಚ್ಚ ನನಗಿಲ್ಲ ಈ ದಾರಿಗೆ ಮುಂದೆ ಹೋದವಾಗ ಒಂದು ಗಜಗಳ ಹಿಂಡು ನನ್ನನ್ನು ಕಂಡು ಓಡುವುದಕ್ಕೆ ಪ್ರಾರಂಭ ಮಾಡಿದವು ಹ. ಓಡುವುದಕ್ಕೆ ನಾನು ಬಿಡ್ತೇನೆ ಆಹಾ. ಓಡಿ ಹೋಗಿ ಅದ ಮಸ್ತಕದಲ್ಲಿ ಹಿಡಿದು ಕರದಲ್ಲಿ ಎಳೆದು ಹೊರಗೆ ತಿರುಗಿಸಿ ಹ. ನೆಲಕ್ಕೆ ಒಂದೇ ಏನಾಯ್ತಣ್ಣ? ಶಬ್ದ ಕೇಳಿದೆ ಹ. ರಕ್ತ ಇಳಿತು ಹೋಗ್ತಿತ್ತು ಹ. ಮಾಂಸ ಬೇರೆ ಬೇರೆ ಆಗಿ ಬಿಟ್ಟಿತ್ತು ಹ. ಆ ರಕ್ತವನ್ನು ಅಂಗೈಯಲ್ಲಿ ಹಿಡಿದೆ ಹ. ಘಟನೆ ಕುಡಿದೆ ಹ. ಮಾಂಸದ ಮುದ್ದೆ ಬಾಯಿಯ ಒಳಗೆ ಹಾಕಿದ್ದು ಹಲ್ಲಿಗೆ ಹಲ್ಲು ತಾಗದ ಹಾಗೆ ಹ. ಗುಳುಮನೆ ನುಂಗಿದೆ ಹ. ಎಲುಬನ್ನು ದವಡೆ ಎಡೆಗೆ ಸಿಕ್ಕಿಸಿ ಕಟುಕುಟು ಚೂರ್ಣಿಸಿ ನುಂಗಿದ್ದೇನೆ ಓಹೋ. ಈಗ ಎಂತದೂ ಕೂಡುವುದಿಲ್ಲ ಆಹಾ. ಅದಕ್ಕೆ ಬೇಕಾಗಿ ಹ. ಆಯಾಸವಾಗುತ್ತಾಗೆ ಹ. ಗಾಳಿಯ ಅವಶ್ಯಕತೆ ನಮಗೆ ಬೇಕು ಹೌದು. ಅಕ್ಕ ಯಾರದು ಮಾರುತ. ಅವನಿಗೆ ಒಂದು ಅಜ್ಜಿ ಮಾಡು ಹ. ಬೀಸಲಿ ಹ. ನಾವು ಮೇಲೆ ಹೋಗುವ ತುಳಿನಾಗಿದೆಯೇ? ಹ. ಮಾರುತ. ನಲವಿನಿಂದು ಯಾಲೆಯಲಿ ನಲವಿನಿಂದು ಯಾಲೆಯಲಿ ಕುಳಿತು ಎಂತದ ಕುಳಿತು ದೇವಿಯು ಮಾಡುತ್ತೀರ ಗಾಯದವನಾಲಿಸುತ್ತ ಅಣ್ಣ, ಆಲಿಸುತ್ತ. ದೇವಿಯು ಮಾಡುತ್ತೀಯ ಇಣೆಯ ಪಿಡಿದೀಪ ವಾಣಿ ಬಾರಿಯಲಿ ವಾಣಿ ಬಾರಿಯಲಿ
ವಾಣಿಗೆ ಬರಿಯಲಿ ಕಾಮನ ಜಗದಾಗಿ ಬರಿ ಬರಿ ಆಯಾಸವನ್ನಂತಹ ನಾವು ಆಯಾಸವನ್ನೇ ಹೊರಗಬೇಕಾಗಿ ತುಹಿನಗಿರಿಗೆ ಏರಿ ಮನದಲ್ಲಿ ಆಜ್ಞೆ ಮಾಡಿದ್ದೇ ತಡ ಮಂದವಾಗಿ ಅಲೆ ಎಲೆಯಾಗಿ ತಂಗಾಳಿಯಾಗಿ ಬೀಸುತ್ತಾ ಇದ್ದಾನೆ ಗಾಳಿ. ಹೌದು. ಆದ್ದರಿಂದ ಆಯಾಸವಿಲ್ಲ, ಶ್ರಮಜವು ಎಲ್ಲವೂ ಮಾಯವಾಗಿ ಹೋಗಿದೆ. ಹೌದು. ಇನ್ನು ಹೋಗುವ ಎನ್ನುವಷ್ಟರಲ್ಲಿ ಅದೆಂತದೋ ಒಂದು ಸ್ವರ ಕೇಳ್ತಾ ಇದೆ. ಹೌದಣ್ಣ. ಅದಲ್ವಾ? ಮತ್ತೆ ಏನು? ಎಂತದು ಕರ್ಕಶ ಸ್ವರ? ಹಾಗಲ್ವಾ? ಕರ್ಕಶ ಅಲ್ಲ, ಸ್ವರೂಪ ಶಬ್ದ ನಿಶ್ಶಬ್ದತೆಯಿಂದ ನೋಡಿದಾಗ ಇದು ಏನೋ ಗಾಯನ ಅನ್ನೋ ಹಾಗೆ ಗೊತ್ತಾಯಿತು. ಅಣ್ಣ, ವಾವ್! ಇದು ಗಾಯನ. ಇದು ಅಲ್ವೋ? ಮತ್ತೆ ನೀರಿನ ಜುಳು ನಾದ. ಆ? ಸ್ವಲ್ಪ ದೂರದಲ್ಲಿ ಸರೋವರವನ್ನುಂಟು. ಹೌದು, ಅದರ ಜುಳು ನಾದವೇ ಇರ್ಬೇಕಣ್ಣ. ನೀರು ಬೀಳುವಾಗ ಕೇಳುವಂತಹ ಜುಳು ನಾದವನ್ನು ಹಾ. ಇವತ್ತೇನು ಹೊಸತು ಕೇಳುವವರಲ್ಲ. ಹೌದಲ್ವೇ? ಈ ಹಿಂದೆ ಕೇಳಿದ್ದೇವೆ, ಹಾ. ನಾಳೆ ಕೇಳುವುದಕ್ಕೆ ಇದ್ದೇವೆ. ಆಹಾ. ಅದಕ್ಕೂ ಇದಕ್ಕೂ ಹಾ. ಹೋಲಿಕೆ ಇಲ್ಲ. ಹೌದು. ಬೇರೆಯ ಸ್ವರ ಇಂಪಾದ ಗಾಯನದ ಬಾದಿಯಲ್ಲಿ ಹಾ. ನಮ್ಮ ಕಿವಿಗಳಿಗೆ ಕೇಳುತ್ತಾ ಇದೆ. ಏನಾಗಿರ್ಬೋದು? ಏನು ಅಂತ ಆವಾಗಿನಿಂದ ಯೋಚನೆ ಮಾಡಿದಾಗ ಹಾ. ತಿಳಿದುಕೊಂಡೆ. ಏನು? ಸತ್ಯ ಲೋಕೇಶನ ಮಾಡಿದಂತಹ ವಾಣಿದೇವಿ ಹಾ. ವೀಣೆಯನ್ನು ಹಿಡಿದುಕೊಂಡು ಬಂದು ಹಾ. ಇಲ್ಲಿ ಹಾಡುತ್ತಾ ಇದ್ದಾಳೆ. ಏ ಅಣ್ಣ, ವೀಣೆಯನ್ನು ಮಿಟುತ್ತಾ ಇದ್ದಾಳೆ. ಅವಳಲ್ವಾ? ಅವಳೆ 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 ಅವಳಲ್ಲ ಅವಳೆ ಅಣ್ಣ. ವಾಣಿ ದೇವಿ ಇತ್ತ ಕಡೆಗೆ ಬರಲು ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಬ್ರಹ್ಮದೇವನನ್ನು ಎಳೆವೆ ಪ್ರಾಯದಲ್ಲಿ ಅವನು ಮದುವೆಯಾಗಿದ್ದಾನೆ. ಹಾ. ಅಣ್ಣ, ಓ. ಒಂದು ವೇಳೆ ಹಾ. ಬ್ರಹ್ಮದೇವ ಏನಾದ್ರೂ ಹಾ. ವಾಣಿ ದೇವಿಯನ್ನು ಕಳುಹಿಸಿಕೊಟ್ಟಂತಾದ್ರೆ ಹಾ. ಅವನು ಮಾಡುವಂತಹ ಸೃಷ್ಟಿಯಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದಿತ್ತು. ಹೌದೌದು. ಅವನು ಸೃಷ್ಟಿ ಮಾಡುವಂತಹ ಹೊತ್ತಿನಲ್ಲಿ ಹಾ. ವಾಣಿ ದೇವಿ ಅವನ ಪಕ್ಕದಲ್ಲೇ ಇರ್ಬೇಕಂತೆ. ಹಾ, ಹಾ, ಹಾ. ಹಾಗಾಗಿ ಹಾ. ಆ ವಾಣಿ, ಹಾ. ಆ ಪುಸ್ತಕ ಪಾಣಿ, ಹಾ. ಆ ಶಾರದೆ ಹಾ. ಇಲ್ಲಿ ಬರಲು ಸಾಧ್ಯವೇ ಇಲ್ಲ. ಅವಳಲ್ಲ ಅಂದ್ರೆ ಮತ್ತೆ ಯಾರು? ಇದು ಅವರ ನಾರದ ಎಂಬವರು ಇನಿತು ಕದಂಬ ಬಮಗೆ ನಡೆದೊಡೆದ ತುಂಬುರ ನಾರದರೆಂಬವರು ಇನಿತು ಕದಂಬ ಬಮಗೆ ನಡೆದೊಡೆದು ಸಂಭ್ರಮದೊಳಗಿದ್ದು ಸಂಭ್ರಮದೊಳಗಿದ್ದು ಪಾಡುವರು ಗಾನ ಪಾಡುವರು ಪಾಡುವರು ಏನೆಂಬುದರಿಯ ಮೇಲೆಂದು ಏನೆಂಬುದ ಅರಿಯಬೇಕೆಂದು ತುಂಬುರು ನಾರದರೆಂಬವರು ಇದು ಕದಂಬವನಕ್ಕೆ ನಡೆದ
ಇಂತಹ ಇಂಪಾದ ಧ್ವನಿ ಹ. ಯಾರೆಂದು ನನಗರ್ಥವಾಯ್ತಣ್ಣ. ನನಗೆ ಯೋಚನೆ ಆಗುತ್ತಿಲ್ಲ, ಹೊಳೆಯುವುದಿಲ್ಲ. ಹ. ಹ. ಆದ್ರೆ ಯಾರು? ನನಗೆ ಗೊತ್ತಾಯ್ತಣ್ಣ. ಯಾರು? ಇದು ಅವನೇ. ಯಾರವರು? ಅವನೇ ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ ಅಂದ್ರೆ ಕುದುರೆ ಮುಖ ಉಳ್ಳವನು. ಹಾ ಅವನೇ ತುಂಬೂರ. ಹಾ ಸ್ವರ್ಗಲೋಕ ನಿವಾಸಿ. ಹೌದು. ಸ್ವರ್ಗಲೋಕದಲ್ಲಿ ಹಾಡುವಂತಹ ಗಾಯಕ ಹ. ಅವ ಇಲ್ಲಿಗೆ ಬಂದು ಹ. ಇಂಪಾದ ಧ್ವನಿಯಿಂದ ಹಾಡ್ತಾ ಇದ್ದಾನೆ ಚಂಡಮುಂಡರಿಗೆ ಸಂತೋಷವಾಗಬೇಕೆಂದು. ಇದು ನೀನು ಒಪ್ಪಬೇಕು, ನಾನು ಕೇಳಬೇಕು. ಯಾಕಣ್ಣ? ನಾನು ಒಪ್ಪುವುದಿಲ್ಲ, ನಾನು ಕೇಳುವುದಿಲ್ಲ. ಹ. ಯಾಕಂದ್ರೆ ಯಾಕೆ? ಸ್ವರ್ಗಲೋಕದ ಸಭೆಯಾಗಿ ಒಳಗಬೇಕು ಅಂತಾದ್ರೆ ತುಂಬುರನ ಗಾಯನಲ್ಲಿ ಆಗ್ಲೇಬೇಕು. ಹ. ಇದು ಅವನು ಬಂದದ್ದಲ್ಲ, ಅವ ಹಾಡಿದಲ್ವೇ ಅಲ್ಲ. ಅಲ್ವೇ ಅಲ್ಲ? ಅಲ್ಲ. ಹಾಗಾದ್ರೆ ಇವನಾಗಿರ್ಬಹುದಾ? ಯಾರು ಇವಾಗಿ ಅವನಲ್ಲ. ಮತ್ತೆ? ಅಣ್ಣ, ಇದು ಅವನೇ ನಾರದ. ಮೂರು ಕಾಲುಗಳಿಗೆ ಇಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡಬಲ್ಲಂತಹ ನಾರದ ಹಾಡಿದ್ದೆ ಹೌದಾಗಿರ್ತಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿಂದ ಎಡದಿಂದ ಬಲದಿಂದ ಕೇಳಿ ಬರಬೇಕಿತ್ತು. ಇದು ಹಾಗಲ್ಲ. ಶ್ರುತಿ ತಾಳ ಲಯಬದ್ಧವಾಗಿ ನಮ್ಮಿರುವರ ಕಿವಿಗಳಿಗೆ ಒಂದೇ ಕಡೆಯಿಂದ ಕೇಳುತ್ತದೆ ಅಂತ ಆದ್ರೆ ನಾರದನ ವಾಣಿಯೋ ತುಂಬುರನು ಅಲ್ವೇ ಅಲ್ಲ? ಅಲ್ಲ. ಹಾಗಾದ್ರೆ ವಾಣಿ ಅಲ್ಲ, ತುಂಬರನಲ್ಲ, ನಾರದನಲ್ಲ. ಇಂಪಾದ ಸ್ವರವೊಂದು ನಮಗೆ ಕೇಳುತ್ತಾ ಇದೆ. ಹಾ. ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು. ಸ್ವರ ಪಿಡಿದು ಸ್ವರ ಪಿಡಿದು ಪಿಡಿದು ಸ್ವರ ಪಿಡಿದು ನಡೆದರದು ತನುವಿನ ಬಳಿ ಬರುವುದು ಬಿಗಗೆ ಅದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೊಕ್ಕಲು ಅನರೇ ಪರಿಮಳ ಬಿಡಿದು ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾಲ ಕಂಸೆ ಸುಜೋನ್ನತೆ ಕುಂಕುಮರಾಗ ಶೋಣೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದರ್ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತುಗಿದಳು ಯಾಲೆಯ ದುರ್ಗಾಂಬಿಕೆ ತುಗಿದೆಳೆಯೋಲೆಯ ನಾಗ ಮಧ್ಯ ಮಾಡಲು ಯೋಗಿ ವರ್ಯರಿಗೆಲ್ಲ ನಾಗ ಮಧ್ಯ ಮಾಡಲು ಯೋಗಿ ವರ್ಯರಿಗೆಲ್ಲ ದುರ್ಗಾಂಬಿಕೆ ತುಗಿದಳು ಯಾಲೆಯ ಪ್ರಕಾಶವದು
ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇವೆ. ಹೌದು. ಬರಬರುತ್ತಾ ಮೈಯ ಪರಿಮಾಣ ನಮಗೆ ಬಂದ ಹಾಗಾದದ್ದೆಲ್ಲ ಬಂತು. ಮತ್ತೆ ನಾವು ಕಂಡದ್ದು ಬೆಳಕು, ಎಲ್ಲಿಲ್ಲದ ಬೆಳಕನ್ನು ನಾವು ಇನ್ನು ನೋಡ್ತಾ ಇದ್ದೇವೆ. ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಮತ್ತೆ ಹಾಗಿದ್ದು ಯಾರು ಎನ್ನುವ ಹಾಗೆ ಪ್ರಶ್ನೆ 3 ಪ್ರಶ್ನೆಗೆ ಒಂದೇ ಕಲ್ಲಿಲ್ಲಿ ಉತ್ತರ. ಓ ಈ ಕಡೆಗೆ ಬಾ, ಹೇಗೆ ನೋಡು. ಓ ಅಲ್ಲಿ ಒಬ್ಬಳಾಗಿ ತರುಣಿ ಬನ್ನಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾನವನ್ನು ಪಾಡುತ್ತಾ ಇದ್ದಾನೆ. ಅವಳೇ ಹಾಡಿದ್ದು. ಮತ್ತೆ ಈಕೆಯ ಕನಗಂಧವನ್ನು ನಾವು ಆಕ್ರಮಿಸಿದವರಿದ್ದೇವೆ. ಮತ್ತೆ ಮುಖ ನೋಡಂತೆ ಏನು ಹೊಳಪು ಪ್ರಕಾಶ ಬೀರುತ್ತಾರೆ. ಈ ಪ್ರಕಾಶ ಕದಂಬ ವನವನ್ನೇ ಆವರಿಸಿಕೊಂಡಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಹೇಳುದಿದ್ರೆ ಆಶ್ಚರ್ಯ ಪರಮಾಶ್ಚರ್ಯ. ಅಲ್ಲವೇ ನೀವಳೆಂತ ಹೇಳಿದ್ದಾರೆ ನೋಡೆ ಮರಣ ಪುರುಷನೇ ಎಂದು ಹೇಳಿರಿ. ಸರಸಿಜ ವದನೆ ಹರಿಣ ನೇತ್ರೆ ಕೆಲವು ನಾರಿಮಣಿ ವಿಮಲ ಗಾತ್ರೆ. ಹೀಗೆ ಮುಖಾವಲೋಕನವನ್ನು ಮಾಡಿದಾಗ ಹೇಮಳದ ಪುತ್ತಳಿಯು, ಚೆಲುವಿನ ಕರುವಿನ ಎರಕವು, ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರ ಫಲವು, ಮುಂದಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಗಸುಖ ಸಾಕಾರವು, ಶಶಿ ಮೊಗಲನ ಸುನಗೆಯ ಬಾಲೆ, ದರ್ಪಣ ಗಪಾಲೆ, ಬಂದಗ ಸದೃಶ ವೇಣೆ, ಸುಖವಾಣಿ, ಇವಳ ಆನಂದದ ಕಂಪು, ಪೂರ್ಣ ಚಂದಿರನ ಬೆಂಪು, ಇವಳ ಕರ್ಣದ್ವಯಾಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ, ಜನಮನಾ ಕರುಣಿ, ತಲೆ ಪುಷ್ಕರಣಿ, ಕುರುಕುಚದ ಭರಣಿ, ಪ್ರಕಾಶದಂತಿ ಮಣಿ. ಈಕೆಯನ್ನು ಹೊಗಳಿದಷ್ಟು ಸಾಲುವುದಿಲ್ಲ ಅಣ್ಣ. ಈಕೆಯನ್ನು ಹೊಗಳುವುದಕ್ಕೆ 1000 ನಾಲಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಹಾಗೆಂದು ನಾವೇ ಹೊಗಳಿಕೊಂಡಿದ್ದರೆ ಕಾಲಹರಣವಾಗುತ್ತದೆ. ಅದಕ್ಕಾಗಿ ಇವಳ ವಿಳಾಸವನ್ನು ತಿಳಿದುಕೊಳ್ಬೇಕು. ವಿಳಾಸವನ್ನು ತಿಳಿಯುವುದಕ್ಕೆ ಕಷ್ಟವಿಲ್ಲ. ಒಬ್ಬಳಾಗಿ ಕಾಡಿಗೆ ಬರುವುದಕ್ಕಿಲ್ಲ. ಯಾರಾದರೂ ಬಂದಿರಬಹುದು. ಸ್ವಲ್ಪ ಆಸೆ ಇದ್ದು ನೋಡಿದ್ರೆ ಯಾರು ಕಾಣುತ್ತಾ ಇಲ್ಲ. ಏನು ಮಾಡೋಣ, ನಾವು ವಿಚಾರ ಮಾಡಬೇಕು. ನಾನು ನಿನ್ನ ಕಂಡ ನಾರು ನನಗರಿವಿಲ್ಲ ಅಣ್ಣ. ಅದಕ್ಕಾಗಿ ಇವಳಲ್ಲೇ ಕೇಳುತ್ತೇವಣ್ಣ. ಮಾತಾಡು. ಯಾರು? ಅವಳಲ್ಲಿ ನೀನು? ಹೌದು. ನಾನು? ಏ ತಮ್ಮ, ಹೇಳು.
ನಾವು ಮೊದಲು ಮಾತನಾಡ್ತಾ ಇದ್ದೇವೆ. ಹಾ? ಮಾತಾಡಿ ಅಭ್ಯಾಸ ಇಲ್ಲ. ಆಹಾ. ಜಾಗ್ರತೆ ವಹಿಸಿ ಮಾತನಾಡು. ಆದೀತ. ಹೋಗು ಬೇಗ. ಓ ಪುಂಡರಿಕಾಂಬಕ್ಕೆ, ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ನಿನ್ನ ಮನೆಯಲ್ಲಿ ನಿನಗೆ ಮದುವೆ ಆಗಿದೆಯಾ? ನಿನ್ನ ಗಂಡನ್ಯಾರು? ನೀಡುವೆಯಾ ನನ್ನಲ್ಲಿ? ಏತಮ್ಮ? ಓಯ್! ಯಾ ಹೆಣ್ಣೆ! ಎಂತದ ನೀನು? ಎಷ್ಟು ಪ್ರಶ್ನೆ ಕೇಳಿದ್ದೇನೆ, ಒಂದಕ್ಕೂ ಉತ್ತರ ಇಲ್ಲ. ಪೆಟ್ಟು ತಿಂತೀಯ? ನೀನದೇ ಪೆಟ್ಟು ತಿಂದು ನನಗೂ ತಿನ್ನಿಸಬೇಡಿ. ಅದಲ್ಲ ಅಣ್ಣ. ಇಷ್ಟು ಪ್ರಶ್ನೆಯನ್ನು ಕೇಳಿದ್ದೇನೆ, ಒಂದೇ ಒಂದು ಉತ್ತರ ಇಲ್ಲ ಅಣ್ಣ. ಅದಕ್ಕೂ ಒಂದು ಯೋಗ ಅಂತ ಬೇಕು. ಯೋಗ? ಈ ಮುಖಕ್ಕೆ ನೋಡಿ ಮಾತಾಡ್ತಾರ? ಈ ಮುಖ ಚಂದ ಇಲ್ವಾ? ನಾನು ಮಾತನಾಡಿಸ್ತೇನೆ. ಹಾಗೆ ಆಗಲಿ. ಆಯ್ತು. ಓ ಹೆಣ್ಣೆ, ಈಗ ಬಂದು ಕೆಲವು ಪ್ರಶ್ನೆಗಳನ್ನು ಕೇಳಿದ ಅಲ್ಲ, ಅವ ನನ್ನ ತಮ್ಮ ಮುಂಡಾಸುರ ಅಂತ ಅವನ ಹೆಸರು. ಹಾಗಾಗಿ ಅವ ಕೇಳಿದಂತಹ ಪ್ರಶ್ನೆ ನನಗೆ ಅರಿವಾಗಿರಬಹುದು ಅನ್ನುವ ಹಾಗೆ ಭಾವಿಸ್ತೇನೆ. ಆ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಕೊಡಬಹುದೇ? ಮಾತನಾಡಿಸುವ ಜನ ನೀವೇ ಯಾರು? ಚಂಡಮಂಡರು, ದಂಡುಗಲಿಗಳು. ಅದನ್ನು ಮೊದಲೇ ಹೇಳಬೇಕಿತ್ತಲ್ಲ. ಸರ್ವಮಾಂಗಲ್ಯ ಶೌರ್ಯ ಭರಿತಗಳಂತರ್ಯ ಮರೆ ಮಾದದೆ ನಾನು ಸುರುವೆ ಜನನಿ ಜನ ಗಜಾರಂಭದ ನದಿಯವರೆಗೆ ಕನಸು ಮನಸ್ಸಿನಲ್ಲಿ ತಿಳಿಯದು ವಿನಯ ಜ್ಞಾನದಲ್ಲಿ ಪೂರ್ವದಲ್ಲಿ ಜನಸುತ ಸೋಲಿಸುವ ಅನುಭವನಿಗೆ ನಾವನಿತೆಯಾಗುತ್ತನು ದಿನ ಬೇಡಿದೆನು ಸರಸನ ಮಾತೇನಯ್ಯೋ ಚಂಡಮುಂಡರೇ, ನೀವು ಆಡಿದ ನುಡಿಯನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನಿಮ್ಮ ಪ್ರವೇಶವನ್ನು ಕಂಡಾಗಲೇ ಅರ್ಥ ಮಾಡಿಕೊಂಡೆ, ಏನು? ನಿಮಗಿಬ್ಬರಿಗೆ ಈ ಸಲ ಸರಿ ಇಲ್ಲ ಎನ್ನುವುದು. ಏ ಅಣ್ಣ! ಅಣ್ಣ! ನೀನು ಕೇಳಿದಿರ್ತದೋ ಮಾತಿನ ಅರ್ಥ ಏನು? ಉಪಯಾತ್ರೆ ಇರಬಹುದೇ ಇದರಲ್ಲಿ? ಏನು ಉಪಯುಕ್ತ? ಅಯ್ಯೋ, ನೀವು ತಿಳಿದುಕೊಂಡದೆ ತಪ್ಪಾಗಿ ಹೋಯಿತು. ಏನಾಗಿ ಹೋಯ್ತು? ಆಕಾಶಕ್ಕೆ ಆಕಾಶ ಹೇಗೆ ಸಮಾನವೋ ಚಂಡಮುಂಡರಿಗೆ ಚಂಡಮುಂಡರೇ ಸಮಾನರು. ಓಹೋ, ಆದ್ರೆ ಒಂದು ಅಪ್ಪ ನೋಡಿದಾಗ ಅರ್ಥ ಮಾಡಿಕೊಂಡೆ, ಗಂಡು ಗಳಿಗಳೆನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಏನು ಮಾಡೋಣ, ನನ್ನನ್ನು ಕಂಡಂತ ನೀವು ಪ್ರಶ್ನೆಯ ಸುರಿಮಳೆಯಲ್ಲಿ ಸುರಿಸುತ್ತಾ ಇದ್ದೀರಿ. ಉತ್ತರ ಕೊಡಬೇಕೆಂಬ ಮನಸ್ಸು ನನಗೂ ಉಂಟೆ. ಅಯ್ಯೋ, ಕೇಳಿದಂತ ಪ್ರಶ್ನೆ ಏನಂತ ನನಗೆ ಅರ್ಥವೇ ಆಗಲಿಲ್ಲ. ಅಯ್ಯೋ, ಬಾಯ್. ಏನು? ಅಯ್ಯೋ ದೇವ, ಏನಾಯ್ತು? ಗೊತ್ತಾಗ್ಲಿಲ್ಲ. ಒಂದು ಪ್ರಶ್ನೆ ಅರ್ಥ ಆಗ್ಲಿಲ್ವಾ? ಇಲ್ಲ ಇಲ್ಲ, ಹಾಗಾದ್ರೆ ಮೊದಲಿಂದ ಕೇಳಬೇಕಾ? ಕಷ್ಟವಾಗಿ ನಿಧಾನವಾಗಿ ಕೇಳು. ಒಂದೊಂದೇ ಒಂದೊಂದೇ. ಹಾಗೆ. ಓ ಹೆಣ್ಣೆ, ನಿನ್ನ ಹೆಸರೇನು? ನಿನ್ನ ಊರಲ್ಲಿ? ಹೋದದ್ದೇ ನಿನ್ನ ಮನೆಯಲ್ಲಿ? ಭಕ್ತರ ಮನವೇ ನನ್ನ ಮನೆ. ನಿನ್ನ ಮದುವೆ ಆಗಿದ? ಇಲ್ಲ. ಗಂಡನಿದ್ದಾನಾ? ಮದುವೆ ಆದ್ರಲ್ಲ ಗಂಡ ಇರುವುದು. ಹಾಗಾದ್ರೆ ಮದುವೆ ಆಗುವ ಆಲೋಚನೆ ಉಂಟಾ? ಅಯ್ಯೋ, ಮನಸ್ಸಿದೆ. ಹಾಗಾದ್ರೆ ಹೇಗಿರ್ಬೇಕು ಗಂಡ? ಏನು ಮಾಡೋಣ, ಏನು? ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗ ತೀರ್ಮಾನಕ್ಕೆ ಬಂದೆ, ಏನು? ಕತ್ತಿ ಕಾಳಗದಲ್ಲಿ ಯಾರು ನಮ್ಮನ್ನು ಗೆಲ್ಲುತ್ತಾರೋ ಅಂತವನನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ. ನಿನ್ನ ಪಣವನ್ನು ಮುರಿದು ಮದುವೆ ಆಗುವುದಕ್ಕೆ ಯಾರು ಬರಲಿಲ್ವಾ? ಒಂದೇ ಒಂದು ಗಂಡು ಮಕ್ಕಳು ಹುಟ್ಟಿ ಬರಲಿಲ್ಲ. ಏನಿದೆ, ಏನಿದೆ? ಕತ್ತಿ ಕಾಳಗದಲ್ಲಿ ಅವರನ್ನು ಯಾರೂ ಗೆಲ್ಲಲಿಲ್ಲ ಅಂತೆ. ಯಾರೂ ಇಲ್ಲ. ಯಾರೂ ಗೆಲ್ಲಿದ್ದೇನೆ. ಏನು ಮಾಡು ಮತ್ತೆ? ಇವಳ ಅಹಂಕಾರ ಮುರಿಯುತ್ತಾನೆ. ಬಾ, ಬಾ, ಬಾ. ಜೊತೆಗೆ ನೀವು ಹೋಗಿ ಸಾಯಿ. ಯುದ್ಧ ಹೋಗಿ ಅಣ್ಣ. ಯಾಕೆ? ಅಣ್ಣ, ಒಮ್ಮೆ ಬ್ರಹ್ಮದೇವನ ವರವನ್ನು ನೆನಪಿಸಿಕೋ. ಬ್ರಹ್ಮಚರ್ಯವೇನಾದ್ರೂ ಕೆಟ್ಟು ಹೋಯಿತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಬೇಕಾ? ಒಂದು ಹೆಣ್ಣಿಗೋಸ್ಕರವಾಗಿ ನಾಳೆ ನಿನ್ನ ಚಂಡಮುಂಡರು ಸತ್ತರು ಎಂಬ ಹಾಗೆ ಎಲ್ಲರೂ ಹೇಳ್ತಾರೆ. ಆ ಮಾತು ಬೇಡ. ಎಲ್ಲ ಹಾಳಾಗಿ ಹಾಗೆ ಇವಳನ್ನು ನಾವು ಅನುಕ್ಷಣವು ನೋಡುತ್ತಿರಬೇಕು. ಅದಕ್ಕಾಗಿ ಇವಳ ವಿಷಯವನ್ನು ನಮ್ಮ ಅಣ್ಣನಲ್ಲಿ ಹೇಳೋಣ. ನಿರಾಕರಿಸುವರು ತ್ರಿಗದೋ ಗಳಿಗೆ ನಮೋ ನಮಃ. ಆಜ್ಞೆ ಮಾಡುವುದು ತಿರುಗಾಟಕ್ಕೆ ಹೋದವರು ನಾವು ಎಲ್ಲ ಕಡೆಯಲ್ಲಿ ಹೊಗಳುತ್ತಾರೆ. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬಾಯಾರಿಕೆ ಕಲಿಸಿಕೊಳ್ಳುವುದಕ್ಕಾಗಿ ನೀಲಗಿರಿಯಲ್ಲಿ ಬೇಟೆ ರಕ್ತವನ್ನು ಮಾಂಸವನ್ನು ಕುಡಿದಾಗ ಆಯಿತು ಆಯಾಸ. ಪರಿಹಾರ ಮಾಡುವುದಕ್ಕೆ ಕುಡಿಯುವ ಕಿಡಿಗೆ ಏರಿದಾಗ ಒಂದು ವಿಶೇಷ ಮಾರ್ಗದಲ್ಲಿ ಗಾಡಿಯನ್ನು ಬೀಸುವುದಕ್ಕೆ ಹೇಳಿದೆವು. ಗಾಡಿಯಲ್ಲಿ ಸ್ವರವನ್ನು ಕೇಳಿ ಬಂತು. ಸ್ವರವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ಕರುಣಿ ಓರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು
ಆಕೆಯನ್ನು ವಿವಾಹವಾಗಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನದ ಮೂಲಕ ಆಕೆಯನ್ನು ಕರೆತರವಾಗಿ ನಿನ್ನ ಹೊಡೆ ಹೋಗಿ ಬಾಯಿದ ಶುಭನಾಗಿ. ಜಗದಂಬಿಕೆಯ ಲಾವಣ್ಯವನ್ನು ಕಂಡು ಸುಗ್ರೀವ ಒಡೆಯಲಾಜ್ಞಾದೊಂದೇ ತಡ. ನಮ್ಮೊಡೆಯ ಮದುವೆಯಾಗುವಂತಹ ಹೆಣ್ಣು ಬಹಳ ಗೌರವದಿಂದ ಕರೆತರಬೇಕೆನ್ನುವುದಕ್ಕಾಗಿ ಕೆಲವು ಮಂದಿ ಹೆಣ್ಣು ಮಕ್ಕಳು ಮಂಗಳ ದ್ರವ್ಯ ಮಿತವಾದಂತಹ ಪರಿವಾರ ಬಂಗಾರದ ರಥ ಇಷ್ಟನ್ನೊಟ್ಟುಗೂಡಿಸಿಕೊಂಡು ಕದಂಬಾವನತ್ತ ಪ್ರಯಾಣ ಬೆಳೆಸಿದೆ. ವನ ಪ್ರದೇಶಕ್ಕೆ ಬಂದಾಗಲೇ ಆಶ್ಚರ್ಯ ಆಗ್ತಾ ಇದೆ. ಹೇಳುವುದನ್ನು ಕೇಳಿದ್ದೆ. ಬಹಳ ದುರ್ಗಮವಾದಂತಹ ಪ್ರದೇಶ. ಹಗಲು ಹೊತ್ತಾದರೂ ಕದಂಬಾವನದಲ್ಲಿ ಕಾರ್ಗತ್ತಲೆ ಉಸುಕಿರ್ತಾ ಇದೆ ಎನ್ನುವ ಹಾಗೆ. ಅದು ಸತ್ಯ ಎನ್ನುವುದು ಈಗ ನನಗೆ ಮನವರಿಕೆ ಆಗ್ತಾ ಇದೆ. ಆದರೆ ಕಾರ್ಗತ್ತಲೆ ಇಲ್ಲ, ಬದಲಾಗಿ ಎಲ್ಲೆಲ್ಲಿ ನೋಡಿದರೂ ಬೆಳಕೇ ಕಾಣಿಸ್ತಾ ಇದೆ. ಬೆಳಕು ಮಾತ್ರ ಅಲ್ಲ, ಏನೋ ಒಂದು ರೀತಿಯ ಪರಿಮಳ, ದೂರದಲ್ಲಿ ಸಂಗೀತದ ಧ್ವನಿ. ಇದೇನಿರಬಹುದು ಅಂತ ಆಲೋಚನೆ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮುಂದುವರಿಸಿದೆ. ಇಲ್ಲಿ ಬಂದು ನೋಡಿದರೆ ಮತ್ತು ಆಶ್ಚರ್ಯ ಆಗ್ತಾ ಇದೆ. ಜಾತಿ ವೈರದಿಂದ ಇರಬೇಕಾದಂತಹ ಖಗ ಮೃಗಗಳೆಲ್ಲ ಜಾತಿ ವೈರವನ್ನು ಮರೆತು ಅನ್ಯೋನ್ಯವಾಗಿ ಮಾಡುತ್ತಾ ಇವೆ. ಒಂದು ಕಡೆ ನೋಡಿದರೆ ಹಾವು ಮುಂಗುಸಿ ಒಟ್ಟಾಗಿವೆ, ಮತ್ತೊಂದು ಕಡೆ ನೋಡಿದರೆ ದನ ಹುಲಿ ಒಟ್ಟಾಗಿ ಬೇಯುತ್ತಾ ಇವೆ. ಏನಿದು? ಹೀಗೆ ಆಲೋಚನೆ ಮಾಡುತ್ತಾ ಗಿಡ ಮರಗಳಂತ ದೃಷ್ಟಿ ಹಾಯಿಸಿದ್ರೆ ಋತುಭೇದವನ್ನು ಮರೆತು ಫಲ ಕೊಡ್ತಾ ಇವೆ. ಯಾಕೆ ಈ ವ್ಯತ್ಯಾಸ? ಆಹಾ, ತಿಳಿದವರು ಹೇಳುವುದನ್ನು ಕೇಳಿದ್ದೇನೆ. ಮಹಾತ್ಮರು ನೆಲೆ ನಿಂತಹ ಸ್ಥಳದಲ್ಲಿ ಇಂತಹ ವ್ಯತ್ಯಾಸಗಳನ್ನು ನಾವು ಕಾಣಬಹುದಂತೆ. ಹಾಗಾದ್ರೆ ಇಲ್ಲಿ ಯಾರು ಮಹಾತ್ಮರು? ಯಾರ ಮಹಾತ್ಮೆಯಿಂದ ಹೀಗಾಯಿತು? ನಮ್ಮೊಡೆಯ ಹೇಳಿದ ಹೆಣ್ಣಿನ ಮಹಾತ್ಮೆಯೇ ಇರಬಹುದೋ ಏನೋ. ಆಕೆ ಎಲ್ಲಿದ್ದಾಳೆಂತ ನೋಡಿಬಿಡ್ತೇನೆ. ಶಿವ 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 ಸ್ಮರಣ ಸಿಲುಕುತ್ತಲೇ ನಮ್ಮಯ ಶುಭ ಕೆಟ್ಟನು ಸಿಕ್ಕುವಳೆ ದಾನವಗೆ ಸಿಕ್ಕಲು ತಗುವಳೆ ತನ್ನಯ ಕುಕ್ಷಿಯೊಳಗಿರುತ್ತ ನಿತ್ಯವೇ ಸಲಹುತ್ತೆ ಮಾತೆ ಹಂಬಲಿಸಿದನು ಶಿವ ಶಿವ. ಎಲ್ಲಿದ್ದಾಳೆ ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿದ್ರೆ ಕಣ್ಣು ಕೋರೈಸುವಂತಹ ಬೆಳಕು. ಈ ಬೆಳಕು ಎಲ್ಲಿಂದ ಬಂತು? ಬೇರೆ ಎಲ್ಲಿಂದಲೂ ಅಲ್ಲ. ಆಕೆಯ ಮುಖದಿಂದ ಹೊರಹೊಮ್ಮುತ್ತಿರುವಂತಹ ತೇಜಸ್ಸೇ ಇಲ್ಲಿ ತುಂಬಿಕೊಂಡಿರುವಂತಹ ಬೆಳಕಿಗೆ ಕಾರಣವಾಗಿದೆ. ಕದಂಬ ವೃಕ್ಷದಡಿಯಲ್ಲಿ ಉಯ್ಯಾಲೆಯನ್ನಾಡ್ತಾ ಇದ್ದಾಳೆ. ಉಯ್ಯಾಲೆಗೆ ತುದಿ ಉಂಟೋ ಬುಡವುಂಟೋ ಅಂತ ನೋಡಿದರೆ ಎರಡೂ ಇಲ್ಲ. ಆದಿ ಅಂತ್ಯ ರಹಿತವಾದದ್ದು. ನೆಲವನ್ನೊದೆದು ತೂಗ್ತಾ ಇದ್ದಾಳೆ. ಏನಿದ್ರ ಅರ್ಥ? ಬ್ರಹ್ಮಾಂಡವನ್ನೇ ನಾನು ತೂಗ್ತೇನೆ, ಬ್ರಹ್ಮಾಂಡವನ್ನೇ ನಿಯಂತ್ರಣದಲ್ಲಿರಿಸಿಕೊಂಡಿದ್ದೇನೆ ಎನ್ನುವುದೇ ಅರ್ಥ. ಗಳಿಗೆ ಒಂದೊಂದು ವಿಧವಾಗಿ ಕಾಣಿಸ್ತಾಳೆ. ಒಮ್ಮೆ ಕಪ್ಪಾಗಿ ಕಾಣ್ತಾಳೆ, ಮತ್ತೊಮ್ಮೆ ಬೆಳುಪಾಗಿ ಕಾಣ್ತಾಳೆ, ಇನ್ನೊಮ್ಮೆ ಕೆಂಪಾಗಿ ಕಾಣ್ತಾಳೆ. ಅದುವೋ ಇದುವೋ ಗಂಡೋ ಹೆಣ್ಣೋ ಊಹಿಸುವುದಕ್ಕೆ ಅಸಾಧ್ಯ. ಹಾಗಾದ್ರೆ ಯಾರಿಗೆ? ಮಹಿಮಾನ್ವಿತಳು ಜಗದಂಬೆ, ಜಗದ್ರಕ್ಷಕಿ, ಜಗತ್ತಿನ ತಾಯಿ. ಜಗತ್ತಿಗೆ ತಾಯಿ ಅಂತಾಗುವಾಗ ನಮ್ಮೊಡೆಯ ಶುಂಭನಿಗೂ ತಾಯಿ ಹೌದಷ್ಟೇ. ಶುಂಭ ಬಯಸಿದ್ದೇನೆ, ತಾಯಿಗೆ ಗಂಡನಾಗಬೇಕು ಅಂತ ಬಯಸಿದ್ದಾನೆ. ಈತನ ತಾಯಿ ಗಂಡತನದಿಂದ ಪರಿಣಾಮ ಏನಾದಿತ್ತು? ಶುಂಭ ಕೆಟ್ಟ, ಜೊತೆಗೆ ರಕ್ಕಸ ಕುಲವನ್ನೇ ಬಲಿ ಕೊಟ್ಟ. ಅದೆಲ್ಲ ಹೌದೇ? ನಾನು ಬಂದದ್ದನ್ನು ಮರೆಯುವಾಗ ಒಡೆಯನಾಗ್ತೇ ನಮಗೆ ಮಾನ್ಯ. ಮಾತಾಡಿಸಿ ನೋಡ್ತೇನೆ. ಅಮ್ಮ ಎನ್ನನು ಶುಂಭ ಪ್ರೀತಿಯುಗಳು ಹಿರಿಯ ಮುದಳ ಮುದಳರೋ ಆತನಿಗಿದಿರಿಲ್ಲ ಮುದಳ ಮೂರರೋ ಆತನಿಗಿದಿರಿಲ್ಲ ನಿನ್ನ ಮಾತೊಂದಾಲಿಸಿ ಕೇಳವು
ಸರ್ವಾತ್ಮಿಕೆ ಅಮ್ಮ, ಆಶ್ರಯದಾತಳು, ಶುಭಕರಳು, ದಯಾಪೂರ್ಣಳು ಆದಂತಹ ನಿನಗೆ ನಮಸ್ಕಾರ. ಎಲ್ಲರೂ ವಂದಿಸಿರೋ ಪಾದ ಪದ್ಮಗಳಿಂದ ಶೋಭಿಸುತ್ತಿರುವಂತಹ ಓ ಜಗನ್ಮಾತೆ, ನಿನ್ನ ಪರಮಪದ ಪಯೋಜಗಳಿಗೆ ಸಾಷ್ಟಾಂಗ ಪ್ರಣಾಮಗಳಮ್ಮ. ನೀನೇನೋ ನಿನ್ನ ದಿವ್ಯತೆ ಎನ್ನುವುದನ್ನು ನಿನ್ನನ್ನು ಕಣ್ಣಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನಮ್ಮ. ಶುಂಭನ ಮಂತ್ರಿ ಸುಗ್ರೀವ ಎನ್ನುವ ಹಾಗೆ ನನ್ನ ಹೆಸರು. ಶುಂಭನೇ ನನ್ನನ್ನೆಲ್ಲಿವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ಇದಕ್ಕೂ ಕಾರಣ ಇದೆ. ಈ ಕದಂಬ ಕಾಂತಾರದಲ್ಲಿ ನೀನು ಉಯ್ಯಾಲೆಯನ್ನಾಡ್ತಾ ಇದ್ದೆ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನಮ್ಮೊಡೆಯ ನಿನ್ನ ರೂಪಾತಿಶಯಕ್ಕೆ ಮನಸೋತಿದ್ದಾನೆ. ನಿನ್ನನ್ನು ನೋಡಿ ಅಲ್ಲ, ನಿನ್ನ ಬಗ್ಗೆ ಕೇಳಿ ಒಂದು ಆಸೆಯನ್ನು ಮುಂದಿರಿಸಿದ್ದಾನಮ್ಮ. ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ. ಆದ್ರಿಂದಲೇ ನಾನು ಬಂದದ್ದು. ನನ್ನೊಂದಿಗೆ ಬರಬೇಕಮ್ಮ. ಈ ನಗರದಲ್ಲಿ ಆದರವಾದಂತ ಬಿಂಬಾದುರಗೆ ಬೇಡುವ ಏನಾಶ್ಚರ್ಯವಿದು! ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿತ ಸತ್ತು ಬಿದ್ದಿದ್ದಾನೆ. ಈತ ನಡೆದರೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರವನ್ನು ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು ಮಾತ್ರವಲ್ಲ, ದೂತವದೆ ಸಲ್ಲದೆ ಎಂಬ ರಾಜನೀತಿಯನ್ನು ಅರಿತುವುದರಿಂದ ಕರುಣಾರಸವನ್ನು ಬೀರಿ ಈತನ ಎಬ್ಬಿಸುತ್ತಾನೆ ನೋಡುವ. ನಿಜೆಯಲ್ಲಿ ಮಲಗಿರುವ ದಾನವ ಎದ್ದ ಲಕ್ಷಣದೊಳಗೆ ಒಂದು ಅರ್ಥವೇ ಆಗುವುದಿಲ್ಲ. ಶುಂಭ ಹೇಳಿದ ಸಮಸ್ತ ವಿಚಾರವನ್ನು ತಾಯಿಯಲ್ಲಿ ಹೋಗಿ ಹೇಳಿದ್ದೇನೆ. ನಗಾಡಿದ್ದನ್ನು ಕಂಡಿದ್ದೇನೆ. ದೊಪ್ಪನೆ ಕೆಳಗೆ ಬಿದ್ದದ್ದು ಮಾತ್ರ ಅಲ್ಲ, ಸುಗ್ರೀವ ಸತ್ತದ್ದು ಸತ್ಯವೇ. ಸತ್ತ ಸುಗ್ರೀವ ಬದುಕಿದ್ದು ಹೇಗೆ, ಸತ್ತದ್ದು ಹೇಗೆ? ನಗೆ ಮಾತ್ರದಿಂದ ನನ್ನನ್ನು ಕೊಂದಿದ್ದಾಳೆ. ಮಂದಹಾಸವನ್ನು ಮೀರಿ ಮೇಲೆ ಬಿಸಿದ್ದಾಳೆ. ಏನಿದ್ರ ಅರ್ಥ? ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥಳು ನಾನು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದಾಳೆ. ಕೇವಲ ನಗೆ ಮಾತ್ರದಿಂದಲೇ ಒಬ್ಬರನ್ನು ಕೊಲ್ಲುವುದಕ್ಕೆ ಈಕೆಗೆ ಸಾಧ್ಯ ಉಂಟು ಅಂತ ಆದ್ರೆ, ಈಕೆಗಲ್ಲಿ ಅದು ಸಿಟ್ಟು ಬಂದ್ರೆ ಈ ಪ್ರಪಂಚವನ್ನು ಇಟ್ಟಾಳೆ ಈಕೆ? ಖಂಡಿತವಾಗಿಯೂ ಇಲ್ವೇ ಇಲ್ಲ. ಪ್ರಪಂಚದಲ್ಲಿ ಋಷಿಮುನಿಗಳೆಲ್ಲ ಇದ್ದಾರಂತೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸ್ತಾರಂತೆ, ಸಾಧನೆ ಮಾಡ್ತಾರಂತೆ. ಯಾಕೆ? ಈಕೆಯನ್ನು ಕಾಣಬೇಕು ಎನ್ನುವಂತಹ ಒಳ್ಳೆಯ ಉದ್ದೇಶ ಇತ್ತು. ಅಂಥವರಿಗೂ ಈಕೆ ಕಾಣ ಸಿಕ್ಕುವುದಿಲ್ಲ. ಯಾವ ಸಾಧನೆಯನ್ನು ಮಾಡದಂತಹ ಸುಗ್ರೀವನಿಗೆ ಕಾಣ ಸಿಕ್ಕಿದ್ದು ಹೇಗೆ? ಶುಂಭನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟ ಕಾರಣ ಈಕೆಯನ್ನು ನೋಡುವ ಭಾಗ್ಯ ನನ್ನ ಪಾಲಿಗೆ ದೊರಕಿತು. ಇನ್ನೂ ಒಂದಿದೆ. ಪ್ರಪಂಚದಲ್ಲಿ ಸತ್ತು ಬದುಕಿದವರು ಯಾರು? ಸತ್ರ ಹೋಗುವುದೇ. ಯಾರು ಇದ್ದಾರೆ ಅಂತ ಕೇಳಿದರೆ ಸುಗ್ರೀವನಂತ ಬೆರಳೆತ್ತಿ ತೋರಿಸಬೇಕು. ಸುಗ್ರೀವ ಸತ್ತು ಬದುಕಿದವ. ಹೇಗೆ ಸತ್ತದ್ದು? ದೇವಿ ಕೊಂದದ್ದು. ಬದುಕಿದ್ದು ಹೇಗೆ? ದೇವಿಯೇ ಬದುಕಿದ್ದು. ನನ್ನಂತಹ ಸೌಭಾಗ್ಯವಂತರು ಯಾರೂ ಇಲ್ಲ. ಅದೆಲ್ಲ ಸರಿಯೇ, ಒಂದು ಉತ್ತರ ಆಗ್ಬೇಕಲ್ಲ. ಹಾಗೆಯೇ ಹೇಳ್ಬೇಕು. ಮೂರ್ಖನಾಗಿದ್ದಾನೆ. ಅವ ಹೇಳಿದ ವಿಚಾರವನ್ನು ನಿನ್ನಲ್ಲಿ ಹೇಳದೆ ಗತ್ಯಂತರ ಇಲ್ಲ. ಎಲ್ಲವನ್ನು ಹೇಳಿದ್ದೇನೆ. ತಾಯಿ ನಿನ್ನಿಂದ ಉತ್ತರ ಬರಲಿಲ್ಲ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರು ನಮ್ಗೆ ಗೆಲ್ಲುತ್ತಾರೋ ಅಂತವರ ಕರುಣಿಗೆ ಸುಮದ ಮಾಲೆಯನ್ನು ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೇ ತನಗಿಳಿದು ಬಂದರು. ಧುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಏನಪ್ಪ? ಈ ಜನ್ಮದಲ್ಲಿ ದುಷ್ಟಕೂಟದಲ್ಲಿ ಹುಟ್ಟುವ ದುರ್ಯೋಧನನ ಪಾಲಿಗೆ ಪ್ರಾಪ್ತಿ. ನಿನ್ನ ಹಿಂದೆ ಇರುವುದು ರಕ್ಕಸರು ಮಗನೇ. ಮುಂದೆ ನನಗೊಂದು ಜನ್ಮ ಉಂಟು ಅಂತಾದ್ರೆ ಸಜ್ಜನರ ಕೂಟದಲ್ಲಿ ಸದಾ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಒದಗಿಸಿಕೊಡು. ಖಂಡಿತ.
ಪ್ರಭಾ ಪ್ರಳಯ ಕಾಲದಾಗುತ್ತಂತೆ ಕಣ್ಣಲ್ಲಿ ಕೆಂಡದೊಡಿ ಏನು ಎತ್ತ ಹುಂಕಾರ ಮಾತ್ರ ಇದ್ದರೆ ಆತನನ್ನು ಸುಟ್ಟರೊಹಿದರು. ನಿಜ. ಅವಳಿಗ ಕಳುಹಿಸಿದ ಗಂಡುಗಳಿಗಾಂತ ಚಂಡಮುಂಡರನ್ನು ಏನು ಸಾಧಿಸಿದರೆ ಪ್ರಭು? ಭದ್ರಕಾಳಿಯಾಗಿ ಚಂಡಮುಂಡರ ಗುಡ್ಡವನ್ನೇ ಚೆಂಡಾಡಿದ. ಚಂಡಮುಂಡರು ಒಡೆದು ಹೋದರೆ ನಿಜ. ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ಹೋದ್ರೆ ಹೋಗಲಿ ಬಿಡು. ಮುಂದಿನ ಹೆಜ್ಜೆ ಅಂತಹ ತರುಣಿಯ ಸೊಕ್ಕಡಿಸಕ್ಕಾಗಿ ನಾನೇ ಹೊರಟು ನನ್ನ ಮನೋಗತವನ್ನು ತಿಳಿಸುವ ಅವಕಾಶವೇ. ಸ್ಥಾಪನೆ ಮಾಡಿದವ ನೀನು. ಈಶತ್ವ ಅಂದ್ರೆ ನಿಯಂತ್ರಣ. ಕೇವಲ ದಾನವರನ್ನು ಮಾತ್ರ ನಿಯಂತ್ರಣ ಮಾಡಿದಲ್ಲ, ಲೋಕ ಮೂರನ್ನು ಕೂಡ ತನ್ನ ಹಿಡಿತದಲ್ಲಿಟ್ಟುಕೊಂಡು ನಿಯಂತ್ರಿಸುತ್ತಾ ಬಂದವ ನೀನು. ಪ್ರಭಾ, ನಿನ್ನ ಸಾಧನೆಯ ಹಾದಿಯ ಮೇರು ಮೆಟ್ಟಲನ್ನು ಏರಿ ನಿಂತವ ನೀನು. ಕಳೆಯಿಲ್ಲದ ಬೆಳೆಯಂತೆ ಎಲೆಯಲ್ಲಿ ಮೆರೆದಾಡಿದಂತಹ ನೀನು ವ್ಯಕ್ತಿಯಲ್ಲ, ವರ್ತಮಾನ ಕಾಲದಲ್ಲಿ ಶಕ್ತಿಯಾಗಿ ಪರಿಣಾಮವನ್ನು ಬೀರಿದೆ. ಆದ್ದರಿಂದಲೇ ಏಕದೇವ ಶುಂಭ ಎಂಬಂತ ಅನ್ವರ್ಥನಾಮಕ್ಕೆ ನೀನು ಪಾತ್ರನಾದೆ. ಬ್ರಹ್ಮನ ವರಬಲ, ಪರಮೇಶ್ವರನ ಅನುಗ್ರಹ, ಲೋಕ ಮೂರರ ಕರ್ತವಾಗಿ ದೇವತೆಗಳನ್ನು ದಶಗೆ ತನ್ನ ವಿಜಯದ ಧ್ವಜವನ್ನು ಇಂದ್ರನ ಎದೆಯಲ್ಲಿ ನೆಟ್ಟವ
ವರ್ತಮಾನ ಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿನ್ನ ಹೆಸರನ್ನು ಕೇಳುವ ಅಕ್ಷರವೇ ಗಡಗಡ ಗಡಗಡ ನುಡುಗುತ್ತಾ ಇದ್ದಾರೆ. ಪ್ರಭಾ, ಎಂತಹ ಸಾಧನೆ ನಿನ್ನದು. ಆದ್ರೆ ಇಂದ್ರಾದಿಗಳನ್ನು ಪಡೆದಂತ ನಿನಗೆ ನಿನ್ನ ಇಂದ್ರಿಯವನ್ನು ನಿಯಂತ್ರಿಸಲಿಕ್ಕೆ ಅಸಕ್ತನಾಗಿ ಹೋಗಿದ್ದ ಅರ್ಥವೇ ನಿನ್ನಲ್ಲಿ ಒಂದು ದೌರ್ಬಲ್ಯ, ಸಾಮಾನ್ಯರಲ್ಲಿ ಒಂದು ದೌರ್ಬಲ್ಯ ಬಂದರೆ ಅದು ಏನು ಪರಿಣಾಮ ಬೀರದು. ನೀನು ಎಲ್ಲರನ್ನು ಕೇಳುವ, ಅದಲ್ಲದೆ ದಾನವ ಸಮಾಜದ ಮುಖಂಡನಾಗಿ ನಿನ್ನಲ್ಲೇ ದೌರ್ಬಲ್ಯ ಕಂಡ್ರೆ ಉಳಿದವರ ಬದುಕಿನ ಸ್ಥಿತಿಯೇನು? ಚಂಡಮುಂಡರ ಮಾತನ್ನು ಕೇಳಂತ ನೀನು ಕಂಡರಿದ್ದ ಜಲಗಾಗಿ ಹಂಬಲಿಸಿದೆ. ಪ್ರಭಾ, ಒಲವಣಿತೆಯನ್ನು ಬಯಸುವುದು ಭೂಷಣವೇ? ನನ್ನಲ್ಲಿ ಏನು ಕಡಿಮೆ ಇದೆ ಹೇಳು? ಹಣ ಬಲವಿದೆ, ಜನ ಬಲವಿದೆ, ಸೇನಾ ಬಲವಿದೆ. ಯಾವ ಬಲ ಇದ್ದರೆ ಬುದ್ಧಿ ಬಲ. ಅಲ್ಲದಿದ್ರೆ ಚಂಡಾಮುಂಡನ ಮಾತನ್ನು ಕೇಳಂತ ನೀನು ಆಕೆಯನ್ನು ವರಿಸ್ತೇನೆಂದು ಮುಂದಡಿಯಿಟ್ಟು ಸಂಧಾನಮುಖೇನವಾಗಿ ವರಿಸಬೇಕೆಂಬಂತಹ ಉದ್ದೇಶದಿಂದ ವಯೋವೃದ್ಧನು ಜ್ಞಾನವೃದ್ಧಂತಹ ಸುಗ್ರೀವನು ನೀನು ಸಂಧಾನಕ್ಕಾಗಿ ಕಳಿಸಿದೆ. ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವನಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ನಗೆಯಾಗಿ ಪರಿಣಾಮ ಬೀರಿಸಿದಾಗಿ ಅಲ್ಲಿಯೇ ಮೃತಪಟ್ಟಂತೆ. ತನ್ನ ಸಂದೇಶವನ್ನು ಸುಮ್ಮನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಭವಿಸಿದಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆ ಎಂಬುದೇ ಸ್ಪಷ್ಟ. ಆ ಬಳಿಕ ನೀನು ಕಳಿಸಿದ್ದೆ ಅದನ್ನು ಅಲ್ಪನೇ ತುಂಬಳು ತನ್ನ ಕಡೆಗಣ್ಣ ನೋಟದಿಂದ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಬಳಿಕ ಕೇವಲ ಕತ್ತಿ ಹಿಡಿಲಿಲ್ಲ, ಯುದ್ಧ ಮಾಡಲಿಲ್ಲ, ಹುಂಕಾರ ಮಾತ್ರದಿಂದ ಸುಟ್ಟು ಸುಡುಕೈಬಿಡುವುದೆಂದು ಅರ್ಥವೇನು? ಪಂಚಭೌತಿಕವಾದಂತಹ ತತ್ವವನ್ನು ಆಕೆ ಅಳವಡಿಸಿಕೊಂಡಿದ್ದಾಳೆಂದು ಬೇರೆ ಹೇಳಬೇಕು. ಆ ಬಳಿಕ ಚಂಡಮುಂಡರು ಕೊಲ್ಲುವಾರಿಪ್ಪದೇ ನಿಜಗಾದಿ ಚಂಡಮುಂಡರು ನಿಷ್ಪ್ರಯೋಜಕವಾಗಿ ಅಖಂಡವಾದಂತಹ ದಾನವ ಸಮಾಜವನ್ನು ಯಮಗೊಪ್ಪಿಸ್ತಾ ಇವೆ. ಇಲ್ಲ, ಅದು ಬೇಡ, ದೊರೆಯೇ ಬೇಡ. ಆಕೆಯನ್ನು ನಾನು ನೋಡಿದವನಲ್ಲ, ನೀನು ಕಂಡವನಲ್ಲ. ಆ ಸಾಮಾನ್ಯ ಕರುಣೆಯನ್ನು ಯಾಕೆ ಹೋಗಿರ್ತಾ Thank you.
ಪ್ರಪಂಚದಲ್ಲಿ ಕಣ್ಣಿಗೆ ಕಂಡಷ್ಟು ಮಾತ್ರ ಸತ್ಯವಲ್ಲ, ಕಾಣದ ಸತ್ಯ ಅದೆಷ್ಟೋ ಒದಗಿದೆಂಬುದಕ್ಕೆ ಇದೇ ಒಂದು ಜ್ವಲಂತ ಸಾಕ್ಷಿ. ಚಂಡಮುಂಡರು ಕದಂಬವನ್ನಲ್ಲಿ ಕಂಡದ್ದು ತರುಣಿಯನ್ನು ಅಲ್ಲದರಿ, ತರುಣಿಯ ಹಾಗೆ ಚಿತ್ರಿತವಾಗಿದ್ದಾರೆ ಹೊರತು ನಿಜವಾದಂತಹ ತರುಣಿಯಲ್ಲ. ಹಾಗಾದ್ರೆ ಈ ರೀತಿಯಾಗಿ ಭ್ರಮೆಯಾಗುವುದಕ್ಕೆ ಕಾರಣವೇನು? ಆವರಿಸಿದಂತಹ ಮಾಯೆ, ಆಕೆ ಅತಿಮಾಯೆಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಸೃಷ್ಟಿಸಿದಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತರವಾದ ಆಕೆಯನ್ನು ದೇವಿ ದುರ್ಗೆಯನ್ನು ಕೊಂಡಾಡ್ತಾ ಇದ್ದಾರೆ. ಪ್ರಭಾ, ಲೋಕದಲ್ಲಿ ಹೆಣ್ಣನ್ನು ಮಾಯ ಎಂದು ಜ್ಞಾನಿಗಳು ಗುರುತಿಸಿದ್ದಾರೆ. ಈಗ ಮಾಯೆಯ ಹೆಣ್ಣಾಗಿದ್ದಾಳೆಂದ ಬಳಿಕ ವಿಚಾರ ಏನಾಗಿರ್ಬೋದು ಹೇಳಿ? ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಡಿಸಂತಹ ಮಹಾಮಾತೆ ಧನುಜಾರಣ್ಯಕ್ಕೆ ತಾವಾಗ್ತೀವಿ ನಮ್ಮನ್ನೆಲ್ಲ ಕೊಚ್ಚಿ ಕೆಡಹುತ್ತಾ ಇದ್ದಾಳೆ. ಪ್ರಭಾ, ಲೋಕದ ತಾಯಿಯಾದಂತ ಆಕೆ ನಮಗೂ ತಾಯಿಯಾಗಿರುವಾಗ ಅವಳಲ್ಲಿ ಮೋಹವಿರುವುದು ಸರಿ. ಆಕೆ ಕೃಪಾಮೃತವನ್ನು ನಾವು ಸಂಪಾದನೆ ಮಾಡಬೇಕು. ಆದ್ದರಿಂದ ಪ್ರಭು, ಏನೋ ವಿಷಯಗಳಿಗೆ ನಿನ್ನ ಮನವು ಮರುಳಾಗಿದೆ, ನಿನ್ನ ಬುದ್ಧಿ ಎಂಬುದರಿಂದ ಅದನ್ನು ನಿಯಂತ್ರಿಸಿ ತರಬೇಕು. ಆದ್ದರಿಂದ ಪ್ರಭು, ಬಿಡು ಪ್ರಭು, ಬಿಡು 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 ಮನದ ಮೂರ್ಖತೆ ಪಡೆದವಳ ಕಾರುಣ್ಯದಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಜಡ ಜಡ ವರದ ತರದಲ್ಲಿ ಸುಖವನ್ನು ಬಾಳು ಜಡ ಜಗವರದ ತಳದಲ್ಲಿ ಪಡೆದು ಸುಖವನ್ನು ಬಾಳು. ಬಿಡು 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 ಮನದ ಮೂರ್ಖತೆಯ ಸಮಂಜಸವಾದಂತಹ ಕೆಲಸವಲ್ಲ. ಆದ್ದರಿಂದ ಬಿಡು ಬಿಡು ಅಂತ ಹೇಳ್ತಾ ಇದ್ದೀನಿ. ಪ್ರಭು, ರಾತ್ರಿ ಕಣ್ಣಂತ ಬಾವಿಗೆ ಒಬ್ಬ ಹಗಲು ಬೀಳ್ತಾನೆ ಅಂತಿದ್ರೆ ಅವರನ್ನು ಏನನ್ಬೇಕು? ಬೆಳೆಯುತ್ತಿರುವಂತಹ ವಿದ್ಯಮಾನಗಳೆಲ್ಲ ತಮ್ಮ ಚಿತ್ತಕ್ಕೆ ವೇದ್ಯವಾದರೂ ಕೂಡ ಆಕೆಯನ್ನು ತರುಣಿಯಂದೇ ಬಗೆದು ಗೆದ್ದೆ ಒಲಿಸುತ್ತೇನೆನ್ನುವಂತಹ ಹುಂಬು ಹಠದಿಂದ ಒಲಿಸಿದ್ದಿಲ್ಲ. ಇದೆಲ್ಲ ಸಾಧ್ಯವಾಗುವಂತ ಕೆಲಸವಿಲ್ಲ. ಮಾಯೆಯಾದಂತ ಆಕೆ ಯಾರ ಕೈಗೂ ಎಟಕುವುದಿಲ್ಲ. ಆಕೆಯನ್ನು ಸರ್ವ ಚರಾಚರ ಜೀವಿಗಳಿಗೆಲ್ಲಿ ಆಕೆ ಇದ್ದಾಳೆ. ಈ ಪ್ರಪಂಚವೇ ಅವಳದ್ದು. ಪಂಚಭೂತಗಳಾಗಲಿ ಅಲ್ಲ, ಮೂರು ಮೂರ್ತಿಗಳಾಗಲಿ, ಅಷ್ಟ ದಿಕ್ಪಾಲಕರೇ ಆಗಲಿ, ಎಲ್ಲರೂ ಅವಳ ವಶವರ್ತಿಗಳಾಗಿದ್ದಾರೆ. ಅವಳ ಸಂಕಲ್ಪದಿಂದ ಹುಲ್ಲು ಕಟ್ಟಿಯೇ ಮೇರು ಪರ್ವತವಾಗಬಹುದು, ಮೇರು ಪರ್ವತೆ ಹುಲ್ಲುಕಟ್ಟಾಗಿರುವುದು, ಮಸಿಯೇ ಚಿನ್ನವಾಗಬಹುದು, ಚಿನ್ನವೇ ಮಸಿಯಾಗಬಹುದು. ಆದ್ದರಿಂದ ಹೇಳ್ತಾ ಇದ್ದೀನಿ, ಸಂಕಲ್ಪ ಶಕ್ತಿಯಾದಂತ ಆಕೆಯ ಸಂಕಲ್ಪದೊಂದಿಗೆ ನಮ್ಮ ಯಾವ ಪರಾಕ್ರಮವನ್ನು ನಡೆದಕ್ಕೆ ಸಾಧ್ಯವಿಲ್ಲ. ಲೋಕವನ್ನು ಬೆಳಗಲ್ಲ ಸೂರ್ಯನ ಸಮ್ಮುಖದಲ್ಲಿ ಕಿರಿಸೊಡನ್ನು ಬೆಳಗುವುದಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ಲೋಕದ ಮೂಲ ಶಕ್ತಿಯಾದಂತ ಆಕೆಯ ಸಮ್ಮುಖದಲ್ಲಿ ನಮ್ಮ ಪರಾಕ್ರಮ ಏನು ಇದ್ರೂ ಕೂಡ ಅದು ಕ್ಷಣಬಂಧುರಾದಿತ್ತು. ಇದಕ್ಕೆ ಕಾರಣ ಉಂಟು. ಹೆಣ್ಣಲ್ಲ ಎಂಬುದಕ್ಕೆ ಒಂದೇ ಒಂದು ಉದಾಹರಣೆ. ಮುಟ್ಟಿದರೆ ಸುಟ್ಟರೆ ಅಂತ ತೋರಿಸಿಕೊಂಡಿದ್ದಾರೆ ಬೆಂಕಿಯಾಗಿ. ಬೇಡ, ವಿಕಾರ ಸ್ವರೂಪ ಅಂತ ಚಂಡಮುಂಡರ ಪಾಲಿಗೆ ವಿಕಾರತ್ವವನ್ನು ಹೊಂದಿದ್ದಾಳೆ ಅಂತ ಹೇಳಿದ್ರೆ
ಆಕೆ ಧ್ವನಿಯಾಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಭು, ಬ್ರಹ್ಮನು ಕೊಟ್ಟ ವರದ ತೆರದಲ್ಲಿ ನಾವು ಬದುಕಬೇಕೆಂದರೆ ಆಕೆಯ ಕೃಪಾಸೌದಕ್ಕೆ ಕೃಪಾಮೃತಕ್ಕೆ ಮಾತ್ರವಾಗಬೇಕು. ಅವಳನ್ನು ಪ್ರಣಯ ರೂಪದಿಂದ ಕರೆಯಬಾರದು. ಪ್ರಣವ ರೂಪದಂತ ಆಕೆಯ ಕಾಲು ನಿನ್ನ ಬೆಳಗಿನ ನುಡಿಯನ್ನು ಬಿಡು ಎಂಬುದಾಗಿ ಹೇಳಿದೆ. ಈಗ ನನ್ನ ನುಡಿ ಬೆಳಗ್ಗೆ ನುಡಿ. ಎಲ್ಲರೂ ಸತ್ತ ಮೇಲೆ ನಿನಗೆ ಎಚ್ಚರ ಆದದ್ದಲ್ಲ. ಇಷ್ಟರವರೆಗೆ ಬಳಗಿದ್ದವ ಈಗ ಎದ್ದು ಬಂದು ಬಾಯಿಗೆ ಬಂದಂತೆ ಒದರ್ತಾ ಇದ್ದಾನೆ. ನಿನ್ನ ಮಾತನ್ನು ಕೇಳುವವ ನಾನು ಎಂದು ಭಾವಿಸಿದ್ದೇನೆ. ಅಲ್ಲ, ನಿನ್ನ ನಿನಗೆ ಬರುವುದಕ್ಕಾಗಿ ನಾನು ಹೇಳಿದ್ದೇನೆ. ನನಗೆ ಬುದ್ಧಿ ಹೇಳುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದೇನೆ. ಅನಿವಾರ್ಯ ಸ್ಥಿತಿ ಒದಗಿ ಬಂತು. ಲೋಕ ಮೂರನ್ನು ಕೈವರ್ತಿಸಿಕೊಂಡಂತ ನನಗೆ ಸಾಮಾನ್ಯ ಕರುಣೆಯನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ತಿಳಿದಿಲ್ಲ ಎಂಬುದಾಗಿ ಭಾವಿಸಿದ್ಯಾ? ಸಾಮಾನ್ಯ ತಿಳಿದದ್ದು ತಪ್ಪಂತ ನೀನು ಯಾಕೆ ಈ ರೀತಿ ಮಾತನಾಡ್ತೀರ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಎಲ್ಲರನ್ನೂ ಕಳುಹಿಸಿಕೊಟ್ಟವ ನಾನು. ಪ್ರಾಣದೊಡನೆ ಮರಳಿ ಬಂದವರಿಲ್ಲ. ಒಂದೊಮ್ಮೆಗೆ ನನ್ನನ್ನು ಕಳುಹಿಸಿಕೊಟ್ರೆ ನಾನು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿದೆ ಎಂಬ ಭಯ ನಿನಗೆ. ಅದಕ್ಕಾಗಿ ಒಂದು ಪ್ರಯಾಣ ಹೇಳುತ್ತೇನೆ ಕೇಳು. ನೇರವಾಗಿ ಅಂತಪುರವನ್ನು ಸೇರಿಕೊ. ಒಂದು ಸೀರೆಯನ್ನು ಉಟ್ಟುಕೊಂಡು ಮುಡಿಯನ್ನು ಪ್ರಾಣವನ್ನೇ ಕೊಡಲು ಸಿದ್ಧನಿರುವಂತ ನನ್ನಲ್ಲಿ ಆಗತ್ತೆ. ಅರಿತದ್ದು ಹೇಗೆ? ರಣ ಹೇಳಿ ಹೇಳಿ ನನ್ನ ಪರಾಕ್ರಮಕ್ಕೆ ನೀಡಿದ್ದ ಕೀಟ ಅಲ್ವಾ? ನಿಜ. ಬಂಡು ಮಾತಾಡುವ ಚಂಡಮುಂಡರು ನಿಮಗೆ ಕಂಡುಗರೆ ಅಲ್ವಾ? ನಿಜ. ದೇಶಕ್ಕಾಗಿ ಪ್ರಾಣವನ್ನು ಕೊಡಬೇಕು. ನಿನಗಾಗಿ ಕೊಡಗಟ್ಟ ರಕ್ತವನ್ನು ಸುರಿಸುವಂತ ರಕ್ತ ಬೀಜ ನೀನು ಹೋಗುದು ಬೇಡ. ಎಲ್ಲವೂ ಚಿತ್ರವಾಗಿ ಕಾಣುತ್ತಾ ಇದೆ, ರೋಮಾಂಚನವಾಗುತ್ತಾ ಇದೆ. ಯಾವ ಹೊಸ ಲೋಕಕ್ಕೆ ಬಂದಿದ್ದೇನೆ ಅಂತ ಪ್ರಜ್ಞೆಯನ್ನೇ ಕೂಡ ಕಳೆದುಕೊಂಡಿದ್ದೇನೆ. ಎಂತಹ ದಿವ್ಯವಾದಂತಹ ಪ್ರಭೆ, ಏನು ಓಂಕಾರ! ಹಾಗಾದ್ರೆ ಇಲ್ಲಿ ಓಂಕಾರ ಉಂಟು, ಪ್ರಭೆ ಉಂಟು. ಅದರ ಅರ್ಥವೇನು? ಧರ್ಮ ಉಂಟು, ಸತ್ಯ ಉಂಟು. ಹಾಗಾದ್ರೆ ನಾವೆಲ್ಲ ಇದ್ದದ್ದು ಕತ್ತಲಲ್ಲಿ, ಬಂದು ಬಿಟ್ಟದ್ದು ಬೆಳಕಲ್ಲಿ. ಸಂತೋಷವಾಯ್ತು. ಇಲ್ಲದಿದ್ರೆ ಆ ಸುಮ್ಮನಿಗೆ ತಲೆ ಸರಿ ಉಂಟ. ಒಬ್ಬ ಹೇಳ್ತಾನೆ ಅದು ಬೆಂಕಿ, ಮುಟ್ಟಬೇಡ ಮುಟ್ಟಬೇಡ ಅಂತ. ಏನಂತಾರೆ, ನನಗೆ ಬೆಂಕಿ ಏನು ಮಾಡುದಿಲ್ಲ ಅಂತ. ಪರಿಣಾಮ ಆದಷ್ಟೇ ಹಿರಿಯರ ಮಾತನ್ನು ಕೇಳಬೇಕು. ದೊಡ್ಡವರ ವಿಷಯ ಹಾಗೆ ಹೇಳಿದನ್ನು ಕೇಳುದಿಲ್ಲ. ಹೌದಪ್ಪ, ಇಲ್ಲದಿದ್ದರೆ ಸುಖ ಸೌಖ್ಯವನ್ನು ನಾವು ಹೊಂದಬಹುದಿತ್ತು. ಏನೇ ಆಗಲಿ, ದಿವ್ಯವಾದಂತಹ ಪ್ರಭೆಯನ್ನು ನನ್ನ ಕಣ್ಣ ಮುಂದೆ ಗೋಚರಿಸುವಾಗ ಅದರ ಮೂಲ ಎಲ್ಲಿ? ನಮಗೆ ಬೇಕಾದ ಮೂಲ ಅದನ್ನೇ ಕಲಿ
ಮಾಡಲಿದೆ ಅಕಟ ಮಾಡಲಿದೆ ಅಕಟ ಶುಂಭನ ಗೂಡೆ ಮಾಡಲಿದೆ ಅಕಟ ಶುಂಭನ ಗೂಡೆ ಆದರೂ ನುಡಿಸಿದ ಪ್ರೇಮಿತ ಆದರೂ ನುಡಿಸಿದ ಪ್ರೇಮಿತ ನೋಡಿದರು 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 ಕಾಲೇ ರಕ್ತ ಬೀದರು ಅದೇ ಹೇಳು ಮೂಲವನ್ನು ಕೆಣಕಬಾರ್ದಂತ. ಈಗ ಸೂರ್ಯ ನಮಗೆಲ್ಲ ಬೆಳಕನ್ನು ಕೊಡ್ತಾ ಇದ್ದಾನೆ, ಹಾಗೆಂದು ಸೂರ್ಯನ ಹತ್ತಿರ ಹೋಗೋದಕ್ಕೆ ಆಗ್ತದ? ಅದೇ ರೀತಿ ಈ ದಿವ್ಯ ಬೆಳಕಿನ ಮೂಲ ಎಲ್ಲಿ ಎಂದು ಮುಂದಡೆ ಎತ್ತಿ ಹೋಗುವಾಗ ಏಕಕಾಲದಲ್ಲಿ ಕೋಟಿ ಸೂರ್ಯನ ಉದಯಿಸ್ತಲೋ ಎಂಬಂತೆ ಕಾಣುತ್ತಿರುವಂತಹ ದಿವ್ಯವಾದಂತಹ ಪ್ರದೇಶ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಅಪಪ 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 ಈಕೆಯನ್ನು ಕಾಣುವುದಕ್ಕೆ ನನ್ನೆರಡು ಕಣ್ಣುಗಳು ಸಾಲದಾಗಿ ಹೋಯಿತು. ಆಹಾ, ಇವಳನ್ನು ಅಂತಃಚಕ್ಷುವಿಂದ ನೋಡಿದ್ರೆ ಅಪಪ ಈ 14 ಲೋಕಗಳು ಕೂಡ ಈಕೆಯನ್ನೇ ಒಳಗೊಂಡಿದೆ. ಹಾಗಾದ್ರೆ ಸೂರ್ಯಲ್ಲಿ ಅಂತ ನೋಡಿದ್ರೆ ಈಕೆ ಕಣ್ಣಿನಲ್ಲಿ ಗೋಚರಿಸುವಂತದೆ, ಹಾಗಾದ್ರೆ ಚಂದ್ರನಲ್ಲಿ ಅಂತ ನೋಡಿದ್ರೆ ಈಕೆ ತಲೆಯಲ್ಲಿ ಗೋಚರ ಆಗ್ತದೆ. ಓಹೋ ಹೋ, ಹಾಗಾದ್ರೆ ಸೂರ್ಯ ಚಂದ್ರ ಅಗ್ನಿ ಹೀಗೆ 3 ಕಣ್ಣುಗಳಿಂದ ಲೋಕವನ್ನು ನೋಡುತ್ತಾ ಇದ್ದಾಳೆ ಎಂಬುದು ಸ್ಪಷ್ಟ. ಆಕಾಶದಿಂದ ಗೇಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದವಂತ ಸಂಕೋಲೆಯನ್ನು ಮುಗಿದು ಅಂಬರದಿಂದ ಕೊಂಬಿನಿಗೂ ಕೊಂಬಿನಿಯಿಂದ ಅಂಬರಕ್ಕೂ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮೊದಲಿಸಿರುವಂತಹ ಮತಿಯಿಂದ ಮರಣ ಮಾಡಿದ್ರೆ ಸರಿ ಸರಿ, ಮೇಲು ಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಉಂಟು. ಇಲ್ಲಿ ಅನ್ಯಾಯ ಮಾಡಿದ್ರೆ ಅಲ್ಲ, ಅನ್ಯಾಯ ಆದ್ರೆ ಅದರ ಪರಿಣಾಮ ಮೇಲ್ಲೋಕದಲ್ಲಿ ಕಾಣಿಸ್ತದೆ, ಅಲ್ಲಿ ಅನ್ಯಾಯವಾದ್ರೆ ಅದರ ಪರಿಣಾಮ ನಮ್ಮ ಲೋಕದಲ್ಲಿ ಕಾಣ್ತದೆ. ಆದ್ದರಿಂದ ಕಾಲ ಅಕಾಲದ ಭೇದವಿಲ್ಲದೆ ಚಂಡಮಾರುತಗಳೆಲ್ಲ ಬರ್ತಾ ಮಳೆ ಸುರಿತದೆ. ಹೌದು, ಹಾಗಾದ್ರೆ ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದೆ. ಇದನ್ನು ನಿಯಂತ್ರಿಸಬೇಕಾದಂತಹ 3 ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು 3 ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿ ಆಕೃತವನ್ನು ಕಳೆದು ಬಂದಿದೆ. ಈಕೆಯ ಪಾದ ನೋಡಿದರೆ ಪಾತಾಳದಲ್ಲುಂಟು, ಶಿರ ನೋಡಿದರೆ ಸುಖದಲ್ಲುಂಟು. ಅಂದ್ರೆ ಅರ್ಥವೇ ಆದಿ ಮತ್ತೆ ಅಂತ್ಯ ರಹಿತರಾಗಿದ್ದಾಳೆ ಎಂಬುದೇ ಸ್ಪಷ್ಟ. ಕೈಯಲ್ಲಿ ಇರುವಂತಹ ತ್ರಿಶೂಲವನ್ನು ಕಂಡರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೇಯಗಳಿರುವಂತಹ ತಾಪತ್ರಯಗಳಿಂದ ನಿರಂತರವಾಗಿ ಬೇಯುತ್ತಿರುವ ನಗುತ್ತಿರುವ ಕರ್ಮ ಪ್ರಪಂಚದ ಸಾಮಾನ್ಯ ಕರ್ಮ ಜೀವಿಗಳಿಗೂ ಉತ್ತಮದ ಫಲವನ್ನು ಅನುಗ್ರಹಿಸಬಲ್ಲಿದೆ ಎಂಬಂತಹ ಅಭಯದ ವಾಕ್ಯ. ಇಷ್ಟು ಅಭಯವಾಗಿ ಕೊಡುವ ಈಕೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳಲ್ಲ. ಯಾಕೆ ಲೋಕದ ಮಹಾಮಾತೆಯ ಅಂತ ಈಕೆಗೆ ಈ ಗರ್ವ ಎಂಬುದು ಶೋಭೆಯನ್ನು ತಂದಿದೆ. ಸರಿ ಸರಿ, ಗೊತ್ತಾಯ್ತು. ದುಷ್ಟರಂತಹ ದಾನವರು ಈಕೆ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತಾ ಪೊರೆಯಾದಾರೆ ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢಗಳಿಂದ ತಿಳಿದು ನೋಡಿದರೆ ಈಕೆ ಮಾನಿನೇ ಸರ್ವತಾ ಅಲ್ಲ. ಈಕೆಯನ್ನು ತಿಳಿಯದ ಶುಂಭ ಕಿತ್ತು ಹೋದ. ಶುಂಭ ಕಿಟ್ಟದ್ದು ಮಾತ್ರವಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಗದ ಶುಂಭನ ಕೂಡೆ ಒಂದು ಭಾಷೆ ಬಂದಿದ್ದೇನೆ. ಮಾಡುವೇ ಮಡಿ, ಮಡಿ ಮಾಡುದಲ್ಲ,
ಮತ್ತೆ ಒಂದೋ ನಾವು ಇರುತ್ತ ಸಾಧನೆ ಮಾಡ್ಬೇಕು, ಇಲ್ಲದಿದ್ರೆ ಸಾಧನೆ ಹಾದಿಯಲ್ಲಿ ನನ್ನ ಹರಣವನ್ನು ಅರ್ಪಿಸಬೇಕು. ಯಾಕೆ? ಶುಂಭನ ಉಬ್ಬಣ್ಣದರಣ ಉಂಟು. ಆದ್ದರಿಂದ ಮಹಾಮಾತೆಯನ್ನು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಹೌದು, ನಾನೇನು ಮಾಡಲಿ ಶಿವನೇ ಅಂತ ನೋಡಿದ್ರೆ ನನ್ನ ಅಂತರಂಗ ಉತ್ತರ ಕೊಡ್ತಾ ಉಂಟು. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಮೈಗೂಡಿಸ್ತಾ ನನ್ನ ಧನವನ್ನು ಮಹಾಮಾತೆಯ ಪಾದ ಧೂಳಾಗಿಸ್ತೇನೆ. ಈಕೆಯನ್ನು ಕಂಡು ಪುಳಕಿತಾನಂದ ಗಾಜರಾದೆ, ಸಾನಂದ ವಿದ್ರಾದೆ, ಬದುಕಿಗೆ ಕಳೆಗಟ್ಟುವ ಬೆಳಗಟ್ಟುವ ಬಂಗಾರಗಳಿಗೆ ಒದಗಿ ಬಂದಾಗ ಮಹಾಮಾತೆಯಾದಂತಹ ಈಕೆಯನ್ನು ಮನಸಾ ಭಜಿಸ್ತೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಾ ನಮಸ್ತಸ್ಯೈ ನಮಸ್ತಸ್ಯೈ. ತಂಪಾಗುತ್ತಾ ಉಂಟು. ಚಂದ್ರ ನೋಡ್ರೆ ಚಂದ್ರ ಇಲ್ಲ, ಇವಳ ಮುಖದಲ್ಲಿ ಹಾಗೆ ಕರೆ. ಓ ನೀನೇ ಬೆಳಗ್ಗೆ ಶುಂಭ ತಾನವಾದಯ ಬಿರುಡಿ ಶುಂಭ ತಾನವಾದಯ ಬಿರುಡಿ ನೀನೇ ನನಗೆ ಶುಂಭ ತಾನವಾದಯ ಬಿರುಡಿ ಶುಂಭ ತಾನವಾದಯ ಬಿರುಡಿ ಸಾನುರಾಗದಿ ಪರಿಸದೆ ಸಾನುರಾಗದಿ ಪರಿಸದೆ ಹಾಗೆಂದು ಕರಿವಳಿ ಬಲವಾದಂತಹ ಕಾರಣ ಇದಕ್ಕೆ ಚಂದ್ರ ಯಾವ ರೀತಿಯಲ್ಲಿ ಬಾಣಲ್ಲಿ ಬೆಳಗುತ್ತಾ ಇದ್ದಾನೆ, ಅದಕ್ಕಿಂತಲೂ 100 ಮಡಿಯಾಗಿ ಬೆಳಗುತ್ತಾ ಇದ್ದಾನೆ. ಆ ಚಂದ್ರನಲ್ಲಾದರೂ ಒಂದು ಕೊರತೆಯನ್ನು ಕಂಡುಕೊಳ್ಳಬಲ್ಲೆ, ಆದ್ರೆ ಪರಿಶುದ್ಧವಾದಂತಹ ಪರಿಪೂರ್ಣವಾದಂತಹ ನಿನ್ನ ಮುಖದಲ್ಲಿ ಒಂದೇ ಒಂದು ಕೊರತೆ ಕಾಣ್ತಾ ಇದೆ. ನೀನ್ಯಾರು ಎಂಬುದನ್ನು ಸ್ಪಷ್ಟವಾಗಿ ಅರ್ಥಂತ ನಾನು ಜೋಡಿಸಿದ್ದೇನೆ, ಪೆನ್ನು ಭಾಗಿಸಿದ್ದೇನೆ. ಅಮ್ಮ ಅಮ್ಮ ಬಂದವ ಯಾರು? ನಾನು ರಕ್ತಬೀಜಮ್ಮ. ಊರು ಶೋಣಿತಾಪುರ. ಒಡೆ ಇದ್ದಾನ? ನಮ್ಮ ಒಡೆ ಶುಂಭ. ಹಾ, ಅಲ್ಲಿ ನೀನು ಸಂಬಂಧ ಉಂಟಮ್ಮ. ಏನು? ಅವ ಮಾವನ ಮಾಡಿಯ ಉದ್ಯೋಗ ಉಂಟು ನಿನಗೆ? ಮತ್ತೆ ರಾಜಕೀಯ ವ್ಯವಹಾರ. ಹಾ, ನಾವೀಗ ಮಾಡುದೇ ರಾಜಕೀಯ. ಹೌದಾ? ಮಾಡಿದ್ದು ಹೆಚ್ಚಿಗೆ ಆಯ್ತು ಬಹುಶಃ. ಅವ ಅರಸ, ನಾನು ಹಾ ಹಾಗೆ ಹಾ. ಬರುವಳಿ ಕಾರಣ ಏನು? ನಿನ್ನ ವಿಷಯವನ್ನು ಹಾ ಚಂಡಮುಂಡರಿಂದ ತಿಳಿದ ನಮ್ಮದರ ಶುಂಭ ಹಾ. ಸಾನುರಾಗದಿಂದ ಬಯಸಿದರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆಯ? ಸರಿ ಮಗನೇ, ಬಂದಂತ ರಾಯಭಾರಿಯಾಗಿ ಬಂದಂತ ಹಾ ಆ ಸುಗ್ರೀವನಲ್ಲಿ ನೀನು ಕೊಟ್ಟು ಬಡಿಸಂತ ರಾಯಸವಾದರೇನು? ನಿಜ. ಶುಂಭನಾದರೇನು ನಿಶುಂಭನಾದರೇನು? ಹಾ, ಸಾಕ್ಷಾ ಶಂಭುವೇ ಬರಲಿ. ಮೊದಲೇ ಹೇಳಿಯಾಗಿದೆ ನಾನು. ಅಮ್ಮ, ಹಾಗಾದ್ರೆ ಶುಂಭ ನಿಶುಂಭನು ನಿನಗೆ ಗಣ್ಯವಲ್ಲ. ಆಹಾ. ನಿನಗೆ ಆಗಬೇಕಾದ್ದು ಶಂಭು, ಆಗಬೇಕಾದ ಕಥಮಾನಕ್ಕೆ ಹಾಕಿದ್ದಾರೆ. ಕೈಲಾಸಕ್ಕೆ ಹೋಗೋದು ಹಾ ಏನೇ ಹಾ ನಮಗೆ ಯಾರು ಅನ್ನ ಹಾಕಿದ ಅವರಿಗೆ ದ್ರೋಹ ಬಗೆಯುವವಲ್ಲ. ಹಾ ನಮ್ಮ ಶುಂಭನಲ್ಲಿ ಕುಂಟನ್ನು ಕಂಡೆಯಲ್ಲ, ಹಾ. ಯಾವುದರಲ್ಲಿ ಕುಂಟ ಚಾರು ಚತುರ್ದಶ ಭುವನಗಳಲ್ಲಿ ಹಾ. ತನ್ನದೇ ಆದ ಅಧಿಕಾರ, ಹಾ. ನಕ್ಷತ್ರ ಮಂಡಲದಲ್ಲಿ ವಾಸ, ಹಾ. ದೇವತೆಗಳ ಭಕ್ತಿಯಲ್ಲಿ ಹವಿರ್ಭೋಜನ, ಹಾ. ವರ್ತಮಾನ ಕಾಲದಲ್ಲಿ ಏಕದೇವ ಶುಂಭ. ಈಗ ಅವ ಶಕ್ತಿಯಾಗಿದ್ದಾನೆ, ಹಾ. ನೀನೊಬ್ಬಳು ಶಕ್ತಿ ಎಂಬುದನ್ನು ಅರ್ಪಿಸಿದ್ದೇನೆ. ಹ್ಮ್. ಹಾಗಿರುವಾಗ ಹಾ. ಶಕ್ತಿಗಳ ಒಮ್ಮತವಾದ್ರೆ ದಾನವ ಕುಲವೆಂಬುದು
ಅಲ್ಲ ನಾನು ಕುಲಕ್ಕೆ ಸ್ವರ್ಣಯುಗವೇ ಆಗಬಹುದು, ಹಾ. ಅಲ್ಲ ಸ್ವರ್ಣವಷ್ಟಿಯನ್ನು ಸುರಿಸಬಹುದು ಎಂಬಂತ ಉದ್ದೇಶದಲ್ಲಿ ಹಾ. ಅಮ್ಮ ನಿನಗೆ ಹೇಳ್ತಾ ಇದ್ದೇನೆ. ಏನಪ್ಪ? ಇವರೆಲ್ಲ ಯಾರು ಗೊತ್ತುಂಟಾ? ಯಾರು? ನಮ್ಮವರು. ಅದಿನ ಕುಟುಂಬದವರ? ಅಲ್ಲ ನನ್ನ ಜಾತಿಯವರು. ಹಾಗೆ ಹೇಳುದು. ದಾನವ ಕುಲ ಎಲ್ಲ ಬಂದಿದೆ ಯಾಕೆ? ಯಾಕೆ ಕರೆದುಕೊಂಡು ಬಂದದ್ದು? ಅಹಂಕಾರದಿಂದ ಅಲ್ಲ, ಮತ್ತೆ ಅಭಿಮಾನದಿಂದ. ಹಾ. ಹರಿದು ಹಾರುವ ಕೂರಂಬಗಳು ಯಾಕೆ? ಹಾ. ಇನ್ನ ಆಗಮನ ನಿನಗೆ ಬಂಗಾರದ ಪಲ್ಲಕ್ಕಿ ತಂದ. ಯಾಕಪ್ಪ? ನಿನಗೆ ಗೊತ್ತುಂಟು ಪಲ್ಲಕ್ಕಿ ಸಹ ಉಂಟ? ಹಾಗಲ್ಲಮ್ಮ, ಮತ್ತೆ ನಿನಗೆ ಮಣ್ಣು ಒಂದೇ ಚಿನ್ನ ಒಂದೇ, ಹಾ. ಆದ್ರೆ ನಮ್ಮ ಹೃದಯ ನಿನ್ನ ಬಗ್ಗೆ ಬಂಗಾರದಂತಿದೆ. ಅಭಿಮಾನ. ಹೌದು. ಹ್ಮ್. ಹಾಗಿರುವಾಗ ಹಾ. ಬಂಗಾರದ ಪಲ್ಲಕ್ಕಿಯನ್ನು ತಂದಿದ್ದೇನೆ. ಹಾ. ಇನ್ನು ಅವರಿವರು ಯಾಕೆ? ನಾನೇ ಹೆಗಲನ್ನು ಕೊಡ್ತೇನೆ. ಹೌದಾ? ಹೌದು. ಹಾ. ಇವರೆಲ್ಲ ಭಜನೆ ಮಾಡ್ತಾರೆ. ಹಾ. ಹಾಗೆ ಅಲ್ಲಿಗೆ ಹೋಗಿ ಹೋಗಿ ನಿನಗೊಂದು ದೇವಾಲಯ, ಹಾ. 3 ಹೊತ್ತು ಪೂಜೆ, ಹಾ. ನಿನಗೆ ಕಿರೀಟ ಬಂಗಾರದು ಬೇಕು, ಹಾ. ಬೆಳಿದು ಬೇಕು, ಕಡಕ್ ಮುತ್ತಿದ್ದು ಬೇಕು, ಹಾ. ಏನು ಬೇಕು ಹೇಳು, ಹಾ. ತರಿಸಿಕೊಡುವಂತಹ ಯೋಗ್ಯತೆ ಉಳ್ಳವನು ನಾನು. ರಕ್ತ ಬೀಜ ಬಾ ತಾಯಿ. ರಕ್ತಬೀಜ, ಅಮ್ಮ. ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಹೌದಮ್ಮ. ಭಕ್ತಿಯಿಂದ ಪಾದ ಪೂಜೆಯನ್ನು ಮಾಡಿದೆ, ಹಾ. ಸಂತೋಷ ಭರಿತಳಾದೆ. ನಿನ್ನನ್ನು ಕಂಡು ಮೈ ಮರೆತು ಹೋದೆ. ಎಲ್ಲರಂತೆ ನೀನಲ್ಲ. ಇದಕ್ಕಿಂತ ಮೊದಲು ಬಂದವರು ಹಿಡಿ ಕಡಿ ಬಡಿ ಅಷ್ಟು ಬಿಟ್ಟರೆ ಬೇರೆ ಎಂತದೂ ಹೇಳಿಲ್ಲ ಅವರು. ನನ್ನಲ್ಲಿ ಭಿನ್ನತೆಯನ್ನು ಕಂಡುಕೊಂಡೆ ತಾಯೇ. ಖಂಡಿತ ಮಗನೇ. ಧನ್ಯವಾದ ಅಮ್ಮ. ಅಪ್ಪ, ಹೌದು, ಅಂತವರಿನ್ನು ಬದುಕಬಾರದ ಕಾರಣಕ್ಕಾಗಿ ಹಾಗೆ ಮಾಡಿದ್ದು. ನನ್ನ ಭಾವ ಕೆಟ್ಟವ. ಇನ್ನು ಮತ್ತೆ ಹುಟ್ಟಬಾರ್ದೆಂಬುದಕ್ಕೆ. ಹೌದು. ನನಗೆ ಗೊತ್ತಾಯ್ತಮ್ಮ. ಹಾ. ನಿನ್ನನ್ನು ಕೇವಲ ಅಂತ ಬಯಸಿದಂದ್ರೆ ಅರ್ಥ ಏನು? ಹಾ. ಕೇವಲ ಅಂದ್ರೆ ಪರಾವಸ್ತು. ಪರೋಕ್ಷವಾಗಿ ನೀನು ಪರಾವಸ್ತು ಎಂಬುದನ್ನು ಹಾ. ಸೂಚ್ಯವಾಗಿ ತಿಳಿಸಿದ್ದು. ಸರಿ. ಅಮ್ಮ, ಓ. ಆ ಚಂಡಮುಂಡನ ತಲೆ ಗೊತ್ತಾಯ್ತಾ? ಹೇಗಿದ್ದಾರೆ ನೋಡು ಸ್ಥಿತಿ ಹೇಗಾಯ್ತು ಅಂತೇಳಿ. ಅಮ್ಮ, ಅವರಿಗೆಲ್ಲ ವಿಕಾರವಾಗಿ ಕಂಡಂತ ನೀನು ಹಾ. ನನಗೆ ಏನಾಗಬೇಕು ಕಂಡುಕೊಂಡೆ. ಅಸುರ ಕುಲದಲ್ಲಿ ಹುಟ್ಟಿದಂತ ನೀನು ಇಷ್ಟು ಭಜನೆ ಮಾಡ್ತಿ ಅಂತ ಆದ್ರೆ ಹಾ. ನೀನು ಒಳ್ಳೆಯವನೇ ಆಗಿರ್ಬೇಕು. ಹಾ. ನಿನಗೆ ಅರ್ಥವಾಗಬೇಕೆನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಅಮ್ಮ. ಇಷ್ಟೆಲ್ಲ ಹೊಗಳಿದಂತ ನೀನು ಹಾ. ಹುಮ್ಮನನ್ನ ಬೇಕು, ನಿನ್ನನ್ನು ಪ್ರಾಜ್ಞನನ್ನ ಬೇಕು. ಅಮ್ಮ, ನಿನ್ನ ಭಕ್ತನಾದ ಒಬ್ಬನಾಗೋದಕ್ಕೆ ಸಾಧ್ಯ ಉಂಟು. ಮಾಮನ ನಪ್ಪಬೇಕಂತ ಮಲ್ಲಿಗೆ ಬಳ್ಳಿಯನ್ನು ಹಾ. ಹೊಂಗಾಡಿನ ಮರವನ್ನು ಅಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಅಲ್ಲ, ನಮ್ಮ ಗಂಧದ ಮರನೇ ಶುಂಭ. ಹಾ. ಗಂಧದ ಮರ ನೀರಿಗೆ ಹಾಕಿದರೆ ನಾರುವುದಿಲ್ವೇ ಮಗನೇ? ಎತ್ತಿದ್ದೇನಮ್ಮ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ಎಲ್ಲದಕ್ಕೂ ಚಕ್ರವರ್ತಿ ಆದವನು ಮರೆಯಬೇಕು ಅನಿವಾರ್ಯ. ಸಾವಿರ ಶುಂಭರಿಗೆ ಎಷ್ಟು ಅಹಂಕಾರವಿದ್ದರೆ ಸಾವಿರದ ಮುಂದ ನನಗೆ ಎಷ್ಟು ಗರ್ವ ಬೇಡ ಹೇಳು? 1000ರಲ್ಲಿ ಸೇರುವಂತ ಆಸೆ ಉಂಟು ನಮಗೆ. ಪಣದ ವಿಚಾರ ನಿನ್ನ ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ರಣ ಹೇಳಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಒಡೆಯ ನಮ್ಮ ಷಡ್ಡ ಹೊಗಳುವ ನೀನು. ದರದಲ್ಲಿ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತ ಜೊತೆ ಕಾಳಗ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಆಲೋಚಿಸಿ ಬ್ರಹ್ಮಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಹೇಶ್ವರಂತ ಸಪ್ತ ಮಾತೃಗೆ ಅವಳ ಸೊಂಟಕ್ಕೆ ತಲೆ ಮೆಟ್ಟಲಿಕ್ಕೆ ಸೊಂಟ ಅರುಗಿಸದೆ ತಡ ಒಂದಲ್ಲ ಎರಡಲ್ಲ ಸತ್ತ ಮಾತ್ರ. ಸಪ್ತ ಮಾತೃಕೆ. ಸತ್ತ ಮಾತ್ರ. ನಾಳೆಗೆ ಇನ್ನು ಮಗಚಲಿಕ್ಕಿಲ್ಲ. ಆಯ್ತು. ಇಂದ್ರಾಣಿ, ನಿನ್ನ
ಕೈಯೇನಂತ ಕುಡಿಸವ ವಜ್ರಾಯುಧ. ತಲೆಗೆ ಬಡಿದೆಯಾ? ಹೇಗೆ ಸತ್ತು ಹೋಗ್ಬೇಕಿನ್ನು. ಯಾ! ಹಾ, ಪೆಟ್ಟು ನೀವು ಹೇಳುವಷ್ಟಿಲ್ಲ. ಹೇಗೆ ಉಂಟು ಪೆಟ್ಟು? ಇಂಥ ಪೆಟ್ಟನ್ನು ತುಂಬಾ ತಿಂದಿದ್ದೀನಿ. ಹಾ? ಇದು ಹೋಗೋ ಕಾಲಕ್ಕೆ ಹೋಗೋ ಕಾಲಕ್ಕೆ ಬೆಟ್ಟೀಗ. ಇದು ನಾನು ಹೋಗುವ ಕಾಲ ಅಲ್ಲ, ಮತ್ತೆ ನೀವೆಲ್ಲರೂ ಹೋಗುವಂತ ಕಾಲ. ಹೇಗೆ ಬ್ರಹ್ಮ ಕೊಟ್ಟಿದ್ದಾನವನ ಇಂದು ಮಾತ್ರ ರಕ್ತ ಗುಂಬಿಣಿಯನ್ನು ಸೋಂಕಿದರೆ ನನ್ನಂತೆ ಈ ಕೋಟ್ಯಾನು ಕೊಡ್ಲಿರ್ತಾನೆ ಉದಿಸಿ ಬರ್ತಾರೆ. ಬ್ರಹ್ಮನ ವರಬಲ ಏ ಕುದುರೆ ಎಂಚ ಯಾನ್ ಬತ್ತಿನ ಗೆಲಿಗೆ ವಿಷನ ಅಮೃತನ ಅಮೃತ ಬೇಜನೆ ಹೊಡತ್ತ ಅನ್ನತ್ತ ಅಮೃತ ನೆಗ್ಲೇ ಕೊರ್ಲ ಅಂಚ ಕಡಪ ರಾಜ ಮಾಡ್ಲಂತೆ ಪಾತಿರುತ್ತ ಅಂಚ ಎಡ್ಡೆ ಬದುಕು ಎಡ್ಡು ಬಂದಿದ್ದು ಉಳ್ಳ ಪೊಡ್ಡೆ ಈ ಸೀದಾ ಸ್ವರ್ಗಕ್ಕೆ ಪೋಲವ ಅಂಚ ಅವನು ಇನಿಗೊಂದಿನ ಸೇವೆ ಇಲ್ಲರ ಸಂದರ್ಭ ಸೇವೆ ಇಲ್ಲರ ಉಳ್ಳ ಕೈ ಅವನು ಮಲ್ಲೆತ್ತು ಭಕ್ತಿದ ಸೇವೆ ಕಾಲ ಮತ್ತಿಗೆ ಏಕರಾಶಿ ನಿಂತದ್ದು ಕುಟ
ಕುಟುಂಬ ಸಂಸಾರ ಒಟ್ಟಿಗೆ ಆಯರು ಅಂದ ಅಂಚ ವರ್ಷಂಬದಿದ ಸೇವೆ ಗೆಜ್ಜದ ಸೇವೆ ಮಲ್ಪಡನ್ನು ಮನಸ್ಸು ಮಲ್ತಿನಾರು ನನಾಥ ಸೇವೆ ಮಲ್ಪಾಡು ನಿಖಲ ಕುಟುಂಬಗಳ ಹಿರೇಗಲ ನನಾಥ ಐಶ್ವರ್ಯ ಸಂಪತ್ತು ಬದಗಾಡು ಒಂದು ದೇವರಿಗೆ ನಾನೇ ಕೀರ್ತಿ ಬರ್ಮಾಯಗು ಅಂಚ ಮಾಗರ ಎಂಚ ಬಾರಿ ಬೊಬ್ಬೆ ಬಾಡಿಯರತ್ತೆ ಬೊಬ್ಬೆ ಅದು ಬದವಣ್ಣ ಅರಿಂದ ಎಂಚ ಸರಳ ಅಕ್ಕ ಇನ್ನ ದೊಡ್ಡ ಕೋಗಿಲಾದಿ ಕೆಳಗಿನ ಅಂದ ಯಾನು ಪದ್ಯವನ್ನೇ ಹೋಗಿಲಿದ್ದಾನೆ ಅಂದು ಇರು ಪಂದ್ಯವನ್ನಿ ಇದಕ್ಕೆ ಸರಗೊಮ್ಮಿ ಆನೆ ಗೊತ್ತಾಗುತ್ತೆ ಗೊತ್ತಾಯ್ತು ಆವಡು ಅಪ್ಪನ ಸೇವೆ ಇಂಚನೆ ಮಲ್ತೊಂದು ಬಲೆ ಇವಾಗ ನನ ಬಲಿಪ ಪರಂಪರೆ ಹುಟ್ಟಿಗೆ ಕೀರ್ತಿ ಬರ್ಮಾಯಗು ಬರುತ್ತೆ ಮೊದಲಗಾರರೇ ಎಂತ ಬಟ್ಟಿಯಾರು ಒಂಜಿಲ್ಲ ಕೊಂಚ ಮಲ್ಲ ಕೋಲು ಅಡ್ಡೆಟ್ಟು ಒಟ್ಟಿಗೆ ಬಟ್ಟಿಯಾರು ಸಪ್ರಾಂಡಲ ಪೆಟ್ಟಿ ಬಲಾಂಡು ಅಂದ ಅಂದೆ ಬಲ್ಲ ಪೆಟ್ಟಿ ಅಂತ ಯಾನೀರ್ನ ಕೋಲಡೊಂತಿನ ಅಂದ ಒಂಜಿ ಮೇಕ್ ಮಾತ್ರ ಬಟ್ಟಿಯಾರು ಈಗ ಅಗುಸರದ ಪರ ಇದ್ದೀರಿ ಬಾಪುದಿರಗಿ ಇದು ಎಷ್ಟು ಕಾಲ ಅನ್ನಲ್ಲ ಆವಂಡು ಅಪ್ಪನ ಸೇವೆ ಮತ್ತೊಂದು ಬಲ್ಲೆ ನನಾತು ತುಂಬ ಕೀರ್ತಿ ಮೊದಲಗಾರ್ರೆ ಎಂಚ ಬಟ್ಟಿಯಾರು ಇಲ್ಲಿಯ ಕುತ್ತಿಗೆ ಬಟ್ಟಿಯಾರು ಅಡ್ಡಿ ಬೇಕಿಲ್ಲ ಬಟ್ಟಿಯಾರು ದಂಕು ಒಂದು ಸೊರಲಕ್ಕ ಸೊರಕ್ಕೆ ಆನೆ ಸತ್ತಿನ ಅಂದತ್ತ ಆಡಗೊಂದು ಬೇಜಾರುಂಟು ಮನಸ್ಸು ಅಂದ ಬೇಜಾರುಂಡ ಆವಡು ಇದು ಬೇಜಾರುತ್ತಿಂದ ಏನೇನು ಲೆತೊಂದು ಬೋಲೆ ಗೊತ್ತೋಯ್ತು ಅದು ಮದುವೆ ಆ ಮದುವೆ ದಾನೆ ಯಾನಿಚ್ಚನ ಆಜಿ ತಿಂಗಳದಲ್ಲ ಪೊನ್ನು ಎತ್ತಿ ಬರು ಸರಿಗಾರ ಎಂಚ ಆನೆ ಬಿಟ್ಟ ಉರುತ್ತಾರೆ ಜಪ್ಪಿದ್ದಾರೆ ಇವಂತ ಬರ್ತಾವತ್ತ ನೋಡು ಆಡು ಮಲ್ಲಾಜಿ ಅಪ್ಪನ ಸೇವೆ ಇಡವತ್ತು ಸೇವೆ ಮಾಡ್ಕೊಡು ತಾಂಡೆ ಬಂದ ಪರತಿ ಆಡು ಮಲ್ಲಾಜಿ ಅಪ್ಪನ ಸೇವೆ ನಿಗೋ ಮಾಡ್ತೀನ ಪಾಡಿ ಅತ್ತ ಮಾಡ್ತೀನ ಸೇವೆಗೆ ಎಂತ ಅಕ್ಕನ ಲೆಪ್ಪಿಜಿ ಮುಕ್ಳಿನ ಲೆಪ್ಪಿಜಿಂದು ಅಪಕೀರ್ತಿ ಬರದಲ್ಲಿ ರಾಶಿಗೆ ಬಲಿ ಮಾಡಿನತ್ತ ಆವಡ ಮಲ್ಲೆತ್ತು ಕೆಲ ಜನ ಜಪ್ತಾರೆ ಲಕ್ಷ್ಯಾರು போயாரு ஆண்டலா அப்பன சேவை ಗೆಜ್ಜ ಸೇವೆ ಏರಿ ಇದ ಮಟ್ಟ ತೂಪೇರ ಏಪ ಮಟ್ಟ ತೂಪೇರ ಅಕಲೆಗೆ ನಾ ಅಕಲ್ಲೆ ಗೆಜ್ಜ ಆಪನು ಆವಡೆ ನಾಯಗಾರ ಅಮೃತ ಗಾಡಿಗೆ ಹೋದು ವಿಷ ಗಾಡಿಗೆ ಬಂದು ಬೇಗ ಮಣ್ಣಿನ ಜಾಲ ಉಂಡ ಹೆಚ್ಚಿನ ಅಸರ ಉಂಡ ಅದು ತಾರಿಗೆ ಓಡು ಅಂತ ತಾರಿಗೆ ಓಡಿ ಒಬ್ಬನ ಉಂಡ ಎಂತ ಇತ್ತ ಸರಿ ಇಲ್ಲ ಮಾರೆ ಮಾಯಗಾರ ಆಯ್ತು ಬಗೆಲ್ಲ ಬೇರೆ ಹಾಕಿಲ್ಲ ಬಾರಿ ಬಂಗಾಪುಡಿ ಬಂಗಾಪುಡಿ ಇಲ್ಲ ಕೊಡ್ಬೇಕು ಅಪ್ಪನ ಸೇವೆ ಎಡ್ಡ ಬಕ್ಕಿಟ್ಟು ಮಾಡ್ಕೊಳಕ್ಕ ಮತ್ತೊಂದು ಬರ್ತಾಳಣ್ಣ ನಾನೊಂದು ಮದುವೆ ಆಪು ಎಂಚಿನ ಚೀಪೆ ಉಂಡಕ್ಕ పొన్నుడు కైతున్నాడు Bye.
ಮಾಡಿದ್ರೆ ಚಂಡಿಕೆಯಾಗಿ ಬಂದಲ್ಲ ಆಕೆಯೊಂದು ಯುದ್ಧ ಮಾಡಿದ್ರೆ ಈ ಅರುಣಾಸುರ ರಣರಂಗದಿಂದ ಓಡಿ ಬಂದಿದ್ದೇನೆ. ನೀನು ಈ ರೀತಿ ಓಡಿದ್ರೆ ಆಗುದಿಲ್ಲ, ಯಶಸ್ಸನ್ನು ಸಾಧಿಸಬೇಕು. ಹಾಗಾಗಿ ಗುರುಗಳಲ್ಲಿ ಹೋಗಿ
ಮರ್ದನಕ್ಕಾಗಿ ನಾನಾ ರೂಪವನ್ನು ತಳೆದವಳು ನಾನು. ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನು ಸುಟ್ಟೆ. ಚಂಡ ಮುಂಡರ ಶಿರವನ್ನು ಚೆಂಡಾಡುವುದಕ್ಕಾಗಿ ಮಹಾಕಾಳಿಯಾದೆ. ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ. ಕೊನೆಗೆ ಶಾಂಭವಿಯಾಗಿ ಶುಂಭಾನಿಶುಭರ ಶಿರವನ್ನೇ ಚೆಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಮಗನೇ ಸ್ವರ್ಗವನ್ನೇರು. ಮುಂದಕ್ಕೆ ಈ ದಿವ್ಯ ರೂಪದ ದರ್ಶನ ಹೇಗೆ ತಾಯಿ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗುವಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯೇ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಮಾತ್ರ ಅಂತ ಅರುಣ ದೈತ್ಯ ನನ್ನಲ್ಲಿ ಹೋರಾಡಿ ರಣಹೇಡಿಯಂತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮರಾಮಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸುತ್ತದೆ ದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತಾ ನೆರೆದ ರಾಮನು ಊಟನಾಗಲಿ ರಾಜದೇಶಗಳಿಗೆ. ದುಷ್ಟರಾದ ಶುಂಭ ನಿಶುಂಭರು ಹಾಗೂ ಅವನ ಅನುಚರರ ವಧೆಯಾಗಿದೆ ಎಂಬಲ್ಲಿಗೆ ಅಧರ್ಮವು ತೊಲಗಿ ಧರ್ಮದ ಬೆಳಕು ಮೂಡುತ್ತಾ ಇದೆ. ಇದೇ ದೇವಿ ಮಹಾತ್ಮೆ. ದೇ ಅಂದ್ರೆ ದೇಹ ಶುದ್ಧಿ, ವಿ ಅಂದ್ರೆ ವಿದ್ಯಾಪ್ರಾಪ್ತಿ, ಮಾ ಎಂದ್ರೆ ಮಹಾಲಕ್ಷ್ಮಿ ಉಳಿಯುತ್ತಾಳೆ, ಹ ಎಂದರೆ ಹರಿಹರ ಸಾಕ್ಷಾತ್ಕಾರ, ಮೇ ಅಂದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬಲ್ಲಿಗೆ ಈ ಪುಣ್ಯ ಕಥಾಭಾಗವನ್ನು ಯಾರು ನೋಡಿದ್ದಾರೋ, ಯಾರು ಆಡಿದ್ದಾರೋ, ಯಾರು ನೋಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಹಾಗೂ ಶ್ರೀ ಮಹಾಗಣಪತಿ ದೇವರು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಹೇಳುತ್ತಾ ಪುಣ್ಯಪ್ರದವಾದ ಈ ಕಥೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಲಂ. ಪಿಡಿಗಡಗುವ ಕಂಡು ಬಣ್ಣ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಳಗಿನ ಪಿಡಿಗಡಗುವ ಕಂಡು ಬಣ್ಣ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಳಗಿನ ಮಹಾರಾಜ ಶ್ರೀಗಳಂತಹ ಸೌಂದರ್ಯ ರಮೇಶ್ ಮತ್ತು ಮನೆಯವರು, ಮಹಾರಾಜ ಶ್ರೀಗಳಂತಹ ಸೌಂದರ್ಯ ರಮೇಶ್ ಮತ್ತು ಮನೆಯವರು ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಿ ತಿಳಿಕೊಟ್ಟಿರುವಂತಹ ಕಾಂಚಾರ
ವರ್ಷಂಪ್ರತಿಯಂತೆ ನಡೆಸುವ ಸೇವೆಯನ್ನು ನಡೆಸಿದ್ದಾರೆ. ಅವರು ನಡೆಸಿದಂತಹ ಸೇವೆಯಲ್ಲಿ ಯಾವುದೇ ಕುಂದುಕೊರತೆಗಳಿದ್ರು ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ನಿರಂತರ ಕುಟುಂಬ